ಹರೇ ಕೃಷ್ಣ. ಇಸ್ಕಾನ್ ಶ್ರೀ ಶ್ರೀರಾಧ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಭಗವದ್ಗೀತೆ ಯಥಾರೂಪ ಆಳವಾದ ಅಧ್ಯಯನದ ತರಗತಿಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ನಾವು ಮಂಗಳಾಚರಣದ ಜೊತೆಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ. श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकम्. वन्देऽहं श्रीगुरोः श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च। हे कृष्णकरुणा सिन्धो दीनबन्धो जगत्पते गोपेश गोपिका कान्त राधाकान्त नमोऽस्तु ते। तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वती देवी गौरवाणी प्रचारिणे निर्विशेष शून्यवादी पाश्चात्य देशतारिणी। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे 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 राम 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 हरे हरे। इस्कॉन श्री श्री राधा गोविंद की जय। श्री श्री गौरताई की जय। शिला प्रभुपाद की जय। ಶಿಲ ಗುರುದೇವ್ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ ಮಾತಾಜಿ. ಒಂದೇ ನಿಮಿಷ. ಹರೇ ಕೃಷ್ಣ. ಕ್ಷಮಿಸಿ. ಇವತ್ತಿನ ತರಗತಿ ಮುಖ್ಯವಾದಂತಹ ತರಗತಿ.
ಪ್ರಭುಜಿ ಅವರು ಕಂಟಿನ್ಯೂ ಮಾಡು ಅಂತ ಹೇಳಿದಾಗ ಯಾವ್ದನ್ನ ಕಂಟಿನ್ಯೂ ಮಾಡ್ಬೇಕು ಅಂತ ಕೇಳಿದಾಗ ಬ್ರಹ್ಮ ಸಂಹಿತೆಯನ್ನ ತಗೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ಬ್ರಹ್ಮ ಸಂಹಿತೆಯ ಕುರಿತಾಗಿ ನನಗೆ ತಿಳಿದಷ್ಟು ವಿಷಯಗಳನ್ನ ನಾನು ನಿಮ್ಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಬ್ರಹ್ಮ ಸಂಹಿತೆ ಏನಿದು? ಬ್ರಹ್ಮ ಸಂಹಿತೆ ಅನ್ನುವಂಥದ್ದು ಒಂದು ಸಮಾಸ. ಈಗ ಯಾವ ಸಮಾಸ ಅಂದ್ರೆ ಈ ದ್ವಂದ್ವ ಸಮಾಸದಲ್ಲಿ ಈಗ ಹೇಗೆ ಇದು ಬ್ರಹ್ಮ ಮತ್ತೆ ಸಂಹಿತೆ ಎರಡೂ ಕೂಡಿರುವಂತದ್ದು, ಹಾಗಾಗಿ ಬ್ರಹ್ಮ ಸಂಹಿತೆ ಅಂತ ಹೇಳ್ತಾರೆ. ಹಾಗಾದ್ರೆ ಇದು ಸಂಹಿತೆ ಇರುವಂತದ್ದು ಬ್ರಹ್ಮನದ್ದು. ಅಂದ್ರೆ ಈ ಬ್ರಹ್ಮ ಅಂದ್ರೆ ಯಾರು, ಮತ್ತೆ ಸಂಹಿತೆ ಅಂದ್ರೆ ಏನು? ಮತ್ತೆ ಬ್ರಹ್ಮನ ಸಂಹಿತೆ ಅನ್ನೋದನ್ನ ಇಸ್ಕಾನ್ ನಲ್ಲಿ ಅಷ್ಟ್ಯಾಕೆ ಪ್ರಚಲಿತೆಯನ್ನ ಪಡೆದಿದೆ. ಬೇರೆ ಯಾವ ಒಂದು ಗುರು ಪರಂಪರೆಯನ್ನು ನೋಡಿದಾಗ ನಾವು ಬ್ರಹ್ಮ ಸಂಹಿತೆಯನ್ನ ಕಾಣಲ್ಲ. ಆದ್ರೆ ಈ ಒಂದು ಇಸ್ಕಾನ್ ನಲ್ಲಿ ಮಾತ್ರ ನಾವು ಈ ಸಂಹಿತೆಯನ್ನ ಓದ್ತೇವೆ. ಇದು ಹೇಗೆ ಬೆಳಕಿಗೆ ಬಂತು, ಯಾರಿಂದ ಬೆಳಕಿಗೆ ಬಂತು? ಬೆಳಕಿಗೆ ಬರೋಕ್ಕಿಂತ ಮುಂಚೆ ಈಗ ಯಾರು ಇದನ್ನ ಬ್ರಹ್ಮ ಅಂತ ಹೇಳ್ತೇವೋ, ಇದನ್ನ ಬ್ರಹ್ಮ ಯಾತಕ್ಕಾಗಿ ಇದನ್ನ ಹೇಳ್ದ? ಯಾರು ಹಾಗೇನೆ ಹುಟ್ಟು ಹಾಕೋ ಹಾಗಿಲ್ಲ. ಯಾಕಂದ್ರೆ ಯಾರ ಪ್ರಾರ್ಥನೆಗಳು ಯಾವಾಗ್ಲೂ ಕೂಡ ರಿಪೀಟ್ ಆಗ್ತಾ ಇರುತ್ತೆ, ಪುನರಾವರ್ತಿಸ್ತಾ ಇರುತ್ತೆ ವಿಷಯಗಳು. ಈಗ ನಾವು ಯಾರಿಗೆ ಪ್ರಾರ್ಥಿಸ್ತಾ ಇರ್ತೇವೆ ಅನ್ಕೊಳ್ಳಿ, ಅಥವಾ ಯಾರಿಗಾದ್ರೂ ನಾವು ಕೇಳ್ಕೊಳ್ತಾ ಇರ್ತೇವೆ, ಅವರನ್ನ ಹೊಗಳ್ತಾ ಇರ್ತೇವೆ, ನಮ್ಮ ಬಾಯಿಂದ ಯಾವಾಗ್ಲೂ ಕೂಡ ಪದೇ ಪದೇ ಅವೇ ಶಬ್ದಗಳು ರಿಪೀಟ್ ಆಗ್ತಾ ಇರುತ್ತೆ. ನೀವು ನೋಡಿ, ಸಾಮಾನ್ಯವಾಗಿ ಯಾರಾದ್ರೂ ಹೊಗಳ್ತಾ ಹೋದ್ರೆ ನೀವು ಈ ಒಂದು ಹೊಗಳುವಾಗ ಪ್ರಾರಂಭ ಮಾಡಿರುವಂತಹ ವಿಷಯಗಳನ್ನ ಅಥವಾ ಶಬ್ದಗಳನ್ನ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇರ್ತೀರಾ. ಹಾಗೇನೆ ಕೆಲವೊಂದು ಪ್ರಾರ್ಥನೆಗಳನ್ನ ನಾವು ನೋಡಿದಾಗ ಇಲ್ಲಿ ನಮ್ಗೆ ಆ ಪ್ರಾರ್ಥನೆಗಳಲ್ಲಿ ಪದೇ ಪದೇ ಅದೇ ವಿಷಯಗಳು ಕಂಡು ಬರುತ್ತೆ. ಹಾಗಂತ ಹೇಳಿ ಈ ವಿಷಯಗಳು ನಮ್ಗೆ ರಿಪೀಟ್ ಮಾಡಬಾರ್ದು ಅಥವಾ ಇದರ ಒಂದು ಮರುಕಳಿಕೆ ಸರಿನಾ ತಪ್ಪ ಅನ್ನುವಂತಹ ಒಂದು ಏನು ನಾವು ಗೊಂದಲಕ್ಕೆ ಇರ್ತೀವೋ, ಈ ಸಾಮಾನ್ಯವಾಗಿ ಭಗವಂತನ ವಿಷಯದಲ್ಲಿ ನಾವು ಈ ಒಂದು ಪ್ರಾರ್ಥನೆ ಏನು ಪುನರಾವರ್ತಿತವಾದಂತಹ ಪ್ರಾರ್ಥನೆ, ಪುನರಾವರ್ತನೆ ಆದಂತಹ ಶಬ್ದಗಳು ನಾವು ಈ ಬ್ರಹ್ಮ ಸಂಹಿತೆಯಲ್ಲಿ ಕಾಣ್ತೇವೆ. ಹಾಗಾದ್ರೆ ಈ ಬ್ರಹ್ಮ ಸಂಹಿತೆ ಮೊದಲು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಗ್ರಂಥಗಳನ್ನ, ಶಾಸ್ತ್ರಗಳನ್ನ ಕುರಿತು ನಾವು ನೋಡೋಣ. ಈಗ ಬ್ರಹ್ಮ ಸಂಹಿತೆ ಅನ್ನೋದು ಯಾವುದೇ ಗುರು ಪರಂಪರೆಯಲ್ಲಿ ಇಲ್ಲ ಅಂತಂದ್ಮೇಲೆ ಈ ಒಂದು ಇಸ್ಕಾನ್ ಪರಂಪರೆ, ಇದಕ್ಕೆ ಈಗಾಗಲೇ ನಿಮ್ಗೆಲ್ರಿಗೂ ಕೂಡ ಗೊತ್ತು ಇಸ್ಕಾನ್ನ ಪರಂಪರೆ ಯಾವುದು ಅಂತ. ಬ್ರಹ್ಮ ಗೌಡಿಯ ಸಂಪ್ರದಾಯ ಅಂತ ಹೇಳ್ತಾರೆ. ಹಾಗಾಗಿ ಬ್ರಹ್ಮನ ಒಂದು ಸಂಹಿತೆ ಅಂದ್ರೆ ಒಂದು ಪ್ರಾರ್ಥನೆ. ಇನ್ನ ಸಂಹಿತೆ ಕುರಿತಾಗಿ ನಾನು ಮತ್ತೆ ನಿಮಗೆ ಡೆಫಿನೇಷನ್ ಹೇಳ್ತೇನೆ ಏನು ಅಂತ ಹೇಳಿ, ಅದನ್ನ ನಾವು ಮುಂದಕ್ಕೆ ನೋಡೋಣ. ಈಗ ಸಂಕ್ಷಿಪ್ತವಾಗಿ ಇದರ ಒಂದು ಅವಲೋಕನವನ್ನ ನಾವು ಮಾಡೋಣ. ಈ ಗ್ರಂಥಗಳು ಮತ್ತೆ ಶಾಸ್ತ್ರಗಳನ್ನ ನಾವು ನೋಡಿದಾಗ ಈ ಶಾಸ್ತ್ರಗಳಲ್ಲಿ ಬ್ರಹ್ಮ ಸಂಹಿತೆಯ ಕುರಿತಾಗಿ ನಾವು ಕೇಳಿಲ್ಲ, ಆದ್ರೆ ಬ್ರಹ್ಮನ ಪ್ರಾರ್ಥನೆಗಳನ್ನ ನಾವು ಕೇಳಿದ್ದೇವೆ. ಈ ಶ್ರೀಮದ್ ಭಾಗವತದಲ್ಲಿ ಒಂದು 8ನೇ ಸ್ಕಂದ ಅನ್ಸುತ್ತೆ, 3ನೇ ಸ್ಕಂದದಲ್ಲಿ ಅನ್ಸುತ್ತೆ. ಓಕೆ, ಆ ಸ್ಕಂದದ ಕುರಿತಾಗಿ ನಾನು ನಿಮ್ಗೆ ಹೇಳ್ತೇನೆ. ಅಲ್ಲಿ 10ನೇ ಸ್ಕಂದದಲ್ಲಿ, ಕ್ಷಮಿಸಿ, 10ನೇ ಸ್ಕಂದದಲ್ಲಿ ಬ್ರಹ್ಮ ಸಂಹಿತೆ 10ನೇ ಸ್ಕಂದದ ಶ್ರೀಮದ್ ಭಾಗವತದ 10ನೇ ಸ್ಕಂದದ ಒಂದು 14ನೇ ಅಧ್ಯಾಯದಲ್ಲಿ ಅನ್ಸುತ್ತೆ. ಅಲ್ಲಿ ನಾವು ಈ ಬ್ರಹ್ಮ ವಿಮೋಹನ ಲೀಲೆ ಅನ್ನ ನಾವು ನೋಡ್ತೇವೆ. ಅಲ್ಲಿ ಕೂಡ ಬ್ರಹ್ಮ ವಿಮೋಹನ ಲೀಲೆ ಅಂದ್ರೆ ಅದು ಕೂಡ ಒಂದು ಪ್ರಾರ್ಥನೆ, ಈ ಬ್ರಹ್ಮನ ಒಂದು ಪ್ರಾರ್ಥನೆ, ಅದರ ಉಲ್ಲೇಖವನ್ನ ನಾವು ಕಾಣ್ತೇವೆ. ಇದು ಒಂದು ಶಾಸ್ತ್ರ, ಅಲ್ಲಿ ನಾವು ನೋಡ್ತೇವೆ. ಮತ್ತೆ ಇನ್ನೊಂದ್ರಲ್ಲಿ ಶ್ರೀಮದ್ ಭಾಗವತದಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ನಿಜ, ಈಗ ಹೇಗೆ ಬ್ರಹ್ಮನ ಒಂದು ಪ್ರಾರ್ಥನೆ ಅಂತ ಹೇಳ್ತೇವೆ, ಇದು 3ನೇ ಅಧ್ಯಾಯದಲ್ಲಿ ಕೂಡ ನಾವು ಕಾಣ್ತೇವೆ. ಇದನ್ನ ಹೊರತುಪಡಿಸಿ ಇರುವಂತದ್ದು ಈ ಬ್ರಹ್ಮ ಸಂಹಿತೆ. ಹಾಗಾದ್ರೆ ಈ ಬ್ರಹ್ಮ ಸಂಹಿತೆ ಹೇಗೆ ಪ್ರಾರಂಭ ಆಯಿತು, ಯಾಕೆ ಎಷ್ಟು ಒಂದು ಪ್ರಸಿದ್ಧಿಯನ್ನ ಪಡೆದಿದೆ? ಪ್ರಭುಪಾದವರು ತಮ್ಮ ಪ್ರತಿಯೊಂದು ಏನು ಸೆಷನ್ಗಳಲ್ಲಿ, ತರಗತಿಗಳಲ್ಲಿ, ಲೆಕ್ಚರ್ಗಳಲ್ಲಿ, ಅಥವಾ ಪ್ರತಿಯೊಂದು ಅವರ ಬರೆದಂತಹ ಪುಸ್ತಕಗಳಲ್ಲಿ ಬ್ರಹ್ಮ ಸಂಹಿತೆಯ ಉಲ್ಲೇಖ ಇಲ್ಲದೆ ಅವರು ಅವರ ಒಂದು ಈ ಪುಸ್ತಕ ಪೂರ್ಣವಾಗ್ತಾ ಇರ್ಲಿಲ್ಲ. ಪ್ರತಿಯೊಂದರಲ್ಲಿ ಅವರು ಆ ಬ್ರಹ್ಮ ಸಂಹಿತೆಯ ಉಲ್ಲೇಖವನ್ನ ತಗೊಂಡಿದ್ದಾರೆ. ಹಾಗಾದ್ರೆ ಇಲ್ಲಿವರೆಗೂ ನಿಮ್ಗೆ ಕೆಲವೊಂದು ಜನರಿಗೆ ಯಾರಿಗೆ ಈ ಬ್ರಹ್ಮ ಸಂಹಿತೆಯ ಒಂದು ಇತಿಹಾಸ ಆಗಿರ್ಬೋದು, ಬ್ರಹ್ಮ ಸಂಹಿತೆಯ ಕುರಿತಾಗಿ ತಿಳ್ಕೊಂಡಿದ್ರ? ಹ್ಯಾಂಡ್ ರೈಸ್ ಮಾಡಿ. ಈ ಬ್ರಹ್ಮ ಸಂಹಿತೆಯ ಆದಿ ಯಾರಿಂದ ಪ್ರಾರಂಭ ಆಯಿತು, ಹೇಗೆ ಪ್ರಾರಂಭ ಆಯಿತು?
ಪ್ರಾರ್ಥನೆ ಯಾಕೆ ಮಾಡ್ದ ಬ್ರಹ್ಮ? ಯಾರಿಗಾದ್ರೂ ಗೊತ್ತಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಮಂಜುಳಾ ಮಾತಾಜಿ. ಓಕೆ, ಹರೇ ಕೃಷ್ಣ. ಮತ್ತೆ ಹರೇ ಕೃಷ್ಣ. ಹಾ, ಓಕೆ. ಧನ್ಯವಾದಗಳು ಮಂಜುಳಾ ಮಾತಾಜಿ. ನೋಡೋಣ ನಾವು ಆಮ್, ಈಗ ನೀವು ತಿಳ್ಕೊಂಡಿದ್ದಕ್ಕೂ ಆಮೇಲೆ ಈ ತರಗತಿ ಆದ್ಮೇಲೆ ನೀವು ತಿಳ್ಕೊಂಡಿದ್ದಕ್ಕೂ ಏನು ಹೆಚ್ಚುವರಿ ನೀವು ತಿಳ್ಕೊಂಡಿರಿ ಅನ್ನೋದು ಗೊತ್ತಾಗುತ್ತೆ. ಧನ್ಯವಾದಗಳು ಮಂಜುಳಾ ಮಾತಾಜಿ. ಹರೇ ಕೃಷ್ಣ. ಈ ಒಂದು ಶಾಸ್ತ್ರಗಳಲ್ಲಿ ಈ ಬ್ರಹ್ಮ ಸಂಹಿತೆಯ ಉಲ್ಲೇಖ ಇಲ್ಲ. ಕೇವಲ ಬ್ರಹ್ಮ ವಿಮೋಹನ ಲೀಲೆ ಮತ್ತೆ ಈ ಬ್ರಹ್ಮನ ಪ್ರಾರ್ಥನೆ, ಸೃಷ್ಟಿಯ ಆದಿಯಲ್ಲಿ ಇರುವಂತಹ ಪ್ರಾರ್ಥನೆ ಅಂತ ಹೇಳ್ತೇವೆ. ಇದಕ್ಕೆ ಸಮನಾಗಿರುವಂಥದ್ದು ಈ ಒಂದು ಬ್ರಹ್ಮ ಸಂಹಿತೆ. ಇದು ಶಾಸ್ತ್ರಗಳಲ್ಲಿ ಉಲ್ಲೇಖ ಇಲ್ಲ, ಈ ಬ್ರಹ್ಮ ಸಂಹಿತೆಯದು. ಹಾಗಾದ್ರೆ ಶಾಸ್ತ್ರಕ್ಕಿಂತ ಕಡಿಮೆ ಇದೆಯಾ? ಹಾಗನೂ ಇಲ್ಲ. ಅದಕ್ಕಾಗಿ ಇದನ್ನ ಆ ಈ ಶ್ರೀಲಾ ಪ್ರಭುಪಾದ್ ಅವರ ಗುರುಗಳು, ಆಧ್ಯಾತ್ಮಿಕ ಗುರುಗಳು ಭಕ್ತಿ ಶ್ರೀಲಾ ಸರಸ್ವತಿ ವಿನೋದ್ ಠಾಕೂರರು ಹೇಳ್ತಾರೆ, ಈ ಬ್ರಹ್ಮ ಸಂಹಿತೆಯು ಭಾಗವತದಕ್ಕೆ ಸಮ ಅಂತ ಹೇಳ್ತಾರೆ. ಬ್ರಹ್ಮ ಸಂಹಿತೆ ಯಾಕೆ ಭಾಗವತಕ್ಕೆ ಸಮ ಅಂದ್ರೆ, ಭಾಗವತಂನಲ್ಲಿ ನಾವು ಕೃಷ್ಣನ ಲೀಲೆಗಳನ್ನ ನಾವು ಕಾಣ್ತೇವೆ. ಅದು ಒಂದು ಕೊರತೆ ಇತ್ತು ಶಾಸ್ತ್ರಗಳಲ್ಲಿ, ಅದನ್ನ ಪೂರ್ಣಗೊಳಿಸಿದ್ರು ವ್ಯಾಸದೇವರು. ಅದನ್ನ ಭಕ್ತಿ ವಿನೋದ್ ಠಾಕೂರರು, ಸರಸ್ವತಿ ಠಾಕೂರರು ಹೀಗೆ ಹೇಳ್ತಾರೆ, ಇದು ಒಂದು ಭಾಗವತಂಗೆ ಸಮನಾದಂತಹ ಶಾಸ್ತ್ರ ಅಂತ. ಹಾಗಾದ್ರೆ ಇದು ಶಾಸ್ತ್ರದಲ್ಲಿ ಇದರ ಉಲ್ಲೇಖ ಇಲ್ಲ. ಸೊ ಉಲ್ಲೇಖ ಇಲ್ಲ ಅಂತಂದಾಗ ನಾವು ಇದನ್ನ ಹೇಗೆ ಒಪ್ಕೊಳ್ಬೇಕು? ಸಾಮಾನ್ಯವಾಗಿ ನಮ್ಮ ತಲೆಯಲ್ಲಿ ಬರುತ್ತೆ, ಯಾರು ಬೆಳಕಿಗೆ ತಂದ್ರು ಇದನ್ನ, ಹೇಗೆ ಇದನ್ನ ನಾವು ಒಪ್ಕೊಳ್ಬೇಕು ಅಂತ. ಇದನ್ನ ಈ ಶಾಸ್ತ್ರಗಳನ್ನ ನೋಡಿದಾಗ ಇಲ್ಲಿ ಎರಡು ವಿಧವಾದಂತಹ ಶಾಸ್ತ್ರಗಳನ್ನ ನಾವು ನೋಡ್ತೇವೆ. ಮುಖ್ಯವಾದಂತಹ ಶಾಸ್ತ್ರ ಮತ್ತೆ ದ್ವಿತೀಯಕವಾದಂತಹ ಶಾಸ್ತ್ರಗಳು ಅಂತ ಹೇಳ್ತೇವೆ, ಅಥವಾ ಆನುಷಂಗಿಕ ಶಾಸ್ತ್ರ ಅಂತ ಹೇಳ್ತೇವೆ. ಪ್ರಥಮ ಶಾಸ್ತ್ರಗಳಲ್ಲಿ ನಾವು ಇದಕ್ಕೆ ಪ್ರೈಮರಿ ಅಂತ ಹೇಳ್ತೇವೆ ಇಂಗ್ಲಿಷ್ ನಲ್ಲಿ, ಪ್ರೈಮರಿ ಶಾಸ್ತ್ರ. ಸೆಕೆಂಡರಿ ಶಾಸ್ತ್ರ ಅಥವಾ ಈ ಸೆಕೆಂಡರಿ ಶಾಸ್ತ್ರಕ್ಕೆ ದ್ವಿತೀಯಕ ಅಥವಾ ಗೌಣಶಾಸ್ತ್ರ ಅಥವಾ ಆನುಷಂಗಿಕ ಶಾಸ್ತ್ರ ಅಂತ ಕರಿತೇವೆ. ಸೊ ಈ ರೀತಿಯಾಗಿ ನಾವು ಶಾಸ್ತ್ರಗಳನ್ನ ತಗೊಳ್ತೇವೆ. ಇದು ಪ್ರೈಮರಿ ಶಾಸ್ತ್ರ ಅಂತ ಏನ್ ಕರೀತೇವೆ, ಯಾವುದು ಮೊದಲನೇದು ಮುಖ್ಯವಾದಂತಹ ಶಾಸ್ತ್ರಗಳು. ಈ ಮುಖ್ಯವಾದಂತಹ ಶಾಸ್ತ್ರಗಳಲ್ಲಿ ನಮ್ಗೆ ಬರುವಂತದ್ದು ಈ ಶ್ರುತಿಯ ಮೂಲಕ ಭಗವಂತನೇ ನೇರವಾಗಿ ಹೇಳಿರುವಂತಹ ಕೆಲವೊಂದು ಶ್ರುತಿಯ ಮೂಲಕ ಬಂದಿರುವಂತದ್ದು. ದ್ವಿತೀಯಕಗಳಲ್ಲಿ ನಮ್ಗೆ ಈ ಕೆಲವೊಂದು ಇತಿಹಾಸ ಕಥೆಗಳ ಆಧಾರದ ಮೇಲೆ ನಾವು ಕಾಣುವಂಥದ್ದು, ಅಥವಾ ಈ ತರ ನುರಿತ ಆಚಾರ್ಯರು ಅಂತ ಹೇಳ್ತಾರೆ, ಯಾರು ಈ ಭಕ್ತಿಯಲ್ಲಿ ನಡೆದುಕೊಂಡು ಬಂದಿರ್ತಾರೋ ಅಂತ ಆಚಾರ್ಯರುಗಳು ತಿಳಿಸಿರುವಂತಹ ಹಾದಿಗಳನ್ನ ನಾವು ನೋಡ್ತೇವೆ. ಆದ್ರೆ ಈ ನಮ್ಮ ಮುಖ್ಯ ಶಾಸ್ತ್ರಗಳು, ನಮ್ಮ ಈ ಗೌಡಿಯ ವೈಷ್ಣವ ಸಂಪ್ರದಾಯಗಳಲ್ಲಿ ಇರುವಂತದ್ದು ಇದೇ ಪ್ರಸ್ಥಾನತ್ರಯ ಅಂತ ಕರೀತೇವೆ. ಭಗವದ್ಗೀತೆ, ಭಾಗವತಮು, ಈ ಉಪನಿಷತ್ತುಗಳು, ವೇದಾಂತ ಸೂತ್ರಗಳು, ಇವುಗಳೆಲ್ಲವೂ ಕೂಡ ಈ ಪ್ರಧಾನವಾದಂತಹ ಶಾಸ್ತ್ರಗಳು ಅಂತ ಹೇಳ್ತೇವೆ, ಪ್ರಧಾನವಾದ ಶಾಸ್ತ್ರಗಳು. ಹಾಗಾದ್ರೆ ಈ ಪ್ರಧಾನವಾದಂತಹ ಶಾಸ್ತ್ರಗಳಲ್ಲಿ ಇಸ್ಕಾನ್ ಗೌಡಿಯ ಸಂಪ್ರದಾಯ ಅಂದ್ರೆ ಶ್ರೀಲ ಪ್ರಭುಪಾದವರು ನಮ್ಗೆ ಮುಖ್ಯವಾದಂತಹ ಕೆಲವೊಂದು ಗ್ರಂಥಗಳನ್ನ ಓದ್ಲಿಕ್ಕೆ ಹೇಳಿದ್ದಾರೆ. ಅವುಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಜೀವನವನ್ನ ಬದಲಾಯಿಸ್ಕೊಳ್ಬಹುದು. ಅದು ಭಗವದ್ಗೀತೆ, ಭಾಗವತಮು, ಮತ್ತೆ ಇನ್ನು ಕೆಲವೊಂದು ಭಕ್ತಿ ರಸಾಮೃತ ಸಿಂಧು, ಮತ್ತೆ ಯಾವ್ದು ಉಪನಿಷತ್ತು, ಈಶೋಪನಿಷತ್ತು, ಮತ್ತೆ ಉಪದೇಶಾಮೃತ. ಸೊ ಇವುಗಳು ಇದರಲ್ಲಿನೂ ಕೂಡ ಮುಖ್ಯವಾಗಿ ಭಗವದ್ಗೀತೆ ಮತ್ತೆ ಭಾಗವತಂಗೆ ಬಹಳಷ್ಟು ಒತ್ತನ್ನ ಕೊಟ್ಟಿದ್ದಾರೆ. ಇದನ್ನ ತಮ್ಮ ಜೀವಿತಾವಧಿಯಲ್ಲಿ ಓದಲೇಬೇಕು, ಕೇಳಲೇಬೇಕು ಅನ್ನುವಂತಹ ಪ್ರಾಶಸ್ತ್ಯತೆಯನ್ನ ಶ್ರೀಲ ಪ್ರಭುಪಾದವರು ನಮ್ಗೆ ಕೊಟ್ಟಿದ್ದಾರೆ. ಬ್ರಹ್ಮ ಸಂಹಿತೆ ಇದರ ಒಂದು ವ್ಯಾಖ್ಯಾನವನ್ನ ನಾವು ಆಮೇಲೆ ನೋಡೋಣ. ಇದು ಒಂದು ಯಾಕೆ ಮಹತ್ವವನ್ನ ಪಡೆದಿದೆ ಈ ಒಂದು ಗ್ರಂಥ ಅನ್ನೋದನ್ನ ನಾವು ಸ್ವಲ್ಪ ತಿಳ್ಕೊಂಡ್ ಬರೋಣ.
ಎಲ್ಲಿಗೂ ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ಬ್ರಹ್ಮ ಸಂಹಿತ. ಬ್ರಹ್ಮ ಸಂಹಿತೆ ಅನ್ನೋದು ಬ್ರಹ್ಮನ ದಿವ್ಯವಾದಂತಹ ಪ್ರಾರ್ಥನೆಗಳು, ಬ್ರಹ್ಮ ಮಾಡಿದಂತಹ ಪ್ರಾರ್ಥನೆಗಳು. ಬ್ರಹ್ಮ ಯಾವಾಗ್ಲೂ ಪ್ರಾರ್ಥನೆ ಮಾಡ್ತಾನೆ ಇರ್ತಾನೆ. ಹಾಗಾದ್ರೆ ಇದನ್ನ ಮಾಡಿರೋದು ಯಾವಾಗ ಅನ್ನೋದು, ಇದನ್ನ ಈಗ ಬ್ರಹ್ಮನ ಹುಟ್ಟು ಅಂತ ಹೇಳ್ತೇವೆ. ಬ್ರಹ್ಮನ ಸೃಷ್ಟಿ ಆದದ್ದು, ಬ್ರಹ್ಮನ ಸೃಷ್ಟಿ ಹೇಗೆ ಆಯ್ತು ಅದೆಲ್ಲರೂ ಕೂಡ ನಿಮ್ಗೆ ಗೊತ್ತು. ಯಾಕೆಂದ್ರೆ ಬ್ರಹ್ಮ ಈ ಒಂದು ಸೃಷ್ಟಿಯಲ್ಲಿ ಎರಡು ರೀತಿಯಾದಂತಹ ಸೃಷ್ಟಿಗಳನ್ನ ನಾವು ನೋಡ್ತೇವೆ. ಎರಡು ರೀತಿಯಾದಂತಹ ಸೃಷ್ಟಿಗಳಲ್ಲಿ ಮೊದಲನೇದು ಪ್ರಥಮ ಸೃಷ್ಟಿ, ಎರಡನೇದು ದ್ವಿತೀಯಕ ಸೃಷ್ಟಿ ಅಥವಾ ದ್ವಿತೀಯ ಸೃಷ್ಟಿ. ಮೊದಲ ಸೃಷ್ಟಿಯಲ್ಲಿ ಏನ್ ಮಾಡ್ತಾನೆ ಕೃಷ್ಣ, ಬಲರಾಮ, ಕೃಷ್ಣನಿಂದ ಬಲರಾಮ, ಬಲರಾಮನಿಂದ ಸಂಕರ್ಷಣ, ಆಮೇಲೆ ಚಾತುರ್ವಿವಾಹ, ಹೀಗೆ ಮತ್ತೆ ಸಂಕರ್ಷಣ ಚಾತುರ್ವಿವಾಹ ಹೀಗೆ ಬಂದು ಮತ್ತೆ ಈ ಮಹಾವಿಷ್ಣುವಿನ ಈ ನಾರಾಯಣನ ಒಂದು ಸೃಷ್ಟಿ ಆಗತ್ತೆ. ಅದರಿಂದ ಮಹಾವಿಷ್ಣುವಿನಿಂದ ಗರ್ಭೋದಕ ಶಾಯಿ ವಿಷ್ಣು ಬಂದ. ಗರ್ಭೋದಕ ಶಾಯಿ ವಿಷ್ಣು ಯಾವಾಗ ಬ್ರಹ್ಮಾಂಡದಲ್ಲಿ ಗರ್ಭೋದಕ ಶಾಯಿ ವಿಷ್ಣುವಿನ ರೂಪದಲ್ಲಿ ಅವನು ಬರ್ತಾನೆ, ಅಲ್ಲಿ ಅವನ ಒಂದು ನಾಭಿಯಿಂದ ಈ ಬ್ರಹ್ಮನ ಒಂದು ಸೃಷ್ಟಿಯನ್ನ ನಾವು ಕಾಣ್ತೇವೆ. ಒಂದು ನಾಭಿ ಅಂದ್ರೆ ಹೊಂಕಳು. ಆ ನಾಭಿಯಿಂದ ಮೊದಲು ಬಂದಿರೋದು ಕಮಲ. ಆ ಕಮಲದಲ್ಲಿ ಬ್ರಹ್ಮನ ಸೃಷ್ಟಿ ಆಗುತ್ತೆ. ಭಗವಂತ ಹೇಳ್ತಾನೆ, ನೀನು ಸೃಷ್ಟಿಯ ಸಲುವಾಗಿ ಹೋಗಿದೀಯ ಅಂದ್ರೆ ಇಲ್ಲಿವರೆಗೂ ಕೂಡ ಪ್ರಥಮ ಸೃಷ್ಟಿ, ಬ್ರಹ್ಮನ ಸೃಷ್ಟಿವರೆಗೂ ಕೂಡ ಪ್ರಥಮ ಸೃಷ್ಟಿ. ಹಾಗಾದ್ರೆ ಬ್ರಹ್ಮ ಮುಂದೆ ಏನೇನ್ ಮಾಡಿದಾನು ಜೀವಿಗಳನ್ನ ಸೃಷ್ಟಿ, ಅದೆಲ್ಲವೂ ಕೂಡ ದ್ವಿತೀಯ ಸೃಷ್ಟಿ. ಈಗ ಬ್ರಹ್ಮನ ಸೃಷ್ಟಿ ಅಂತ ಹೇಳ್ತೀವಿ. ಬ್ರಹ್ಮ ಅವನ ಸೃಷ್ಟಿ ಆದ್ಮೇಲೆ ಜಗತ್ತಿನಲ್ಲಿ ಅವನು ಕಣ್ಣು ತೆಗೆದಾಗ ಅವನಿಗೆ ಸುತ್ತಲೂ ಎಲ್ಲ ಕತ್ಲೆ ಕಾಣಿಸುತ್ತೆ. ಅಲ್ಲಿ ಅವನಿಗೆ ಏನು ಕಾಣಲ್ಲ. ಅವನಿಗೆ ಆಶ್ಚರ್ಯವಾಗುತ್ತೆ, ನನಗೆ ಭಗವಂತ ಸೃಷ್ಟಿ ಮಾಡ್ಲಿಕ್ಕೆ ಹೇಳಿದ್ದಾರೆ, ಏನು ಕಾಣ್ತಾ ಇಲ್ಲ ನನ್ಗೆ ಅಂತ ಹೇಳಿ. ಅವಾಗ ಅವನ ಮುಂದ್ಗಡೆ ಸರಸ್ವತಿ ಪ್ರಕಟ ಆಗ್ತಾಳೆ. ಪ್ರಕಟ ಆಗಿ ಅವನಿಗೆ ಕಾಮ ಬೀಜ ಮಂತ್ರ ಅಂತ ಹೇಳ್ತಾರೆ. ಇದಕ್ಕೆ ನಾವು ಕಾಮ ಗಾಯತ್ರಿ ಅಂತ ಕೂಡ ಹೇಳ್ತೇವೆ. ಇದು ಯಾರು ಸೆಕೆಂಡ್ ಇನಿಷಿಯೇಷನ್ ತಗೊಂಡಿರ್ತಾರಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೆಕೆಂಡ್ ಇನಿಷಿಯೇಷನ್ ತಗೊಂಡವ್ರು ಇಲ್ಲಿ ಕಡಿಮೆ ಜನ ಇರ್ಬೋದು, ಆದ್ರೆ ಸೆಕೆಂಡ್ ಇನಿಷಿಯೇಷನ್ ತಗೊಂಡವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಕಾಮ ಬೀಜ ಅಥವಾ ಕಾಮ ಗಾಯತ್ರಿ ಅಂತ ಹೇಳ್ತಾರೆ ಇದಕ್ಕೆ. ಅವಳು ಆ ಮಂತ್ರವನ್ನ ಬ್ರಹ್ಮನಿಗೆ ಹೇಳಿದಾಗ ಆ ಬ್ರಹ್ಮನಿಗೆ ಆ ಸೃಷ್ಟಿಯ ಒಂದು ಹೇಗೆ ಮಾಡ್ಬೇಕು ಅದರದೆಲ್ಲ ಜ್ಞಾನ ಆ ಮಂತ್ರದ ಮೂಲಕ ಅವನಿಗೆ ಬಂದು, ಆವಾಗ ಕಣ್ಣು ತೆಗೆದು ನೋಡಿದಾಗ ಅವನಿಗೆ ಕೃಷ್ಣ ಕಾಣಿಸ್ತಾನೆ. ಯಾಕಂದ್ರೆ ಅವನೇ ಪ್ರಥಮವಾದಂತ ಸೃಷ್ಟಿ ಆಗಿರೋದ್ರಿಂದ ಆ ಸೃಷ್ಟಿ ಮೂಲ ಯಾರು ಮುಂದೆ ನಿಂತಿದ್ದಾನೆ ಕೃಷ್ಣ. ಅದಕ್ಕಾಗಿ ಆದಿ ಅಂತ ಅವನಿಗೆ ಹೇಳ್ತಾರೆ, ಅನಾದಿರಾದ್ರಿ ಗೋವಿಂದ ಸರ್ವಕಾರಣ ಕಾರಣಂ. ಹೀಗೆ ಅವನು ಕಣ್ಣು ತೆಗೆದು ನೋಡಿದ ತಕ್ಷಣ ಕೃಷ್ಣನ ಉಪಾಸನೆಯನ್ನ ಮಾಡ್ತಾನೆ. ಕೃಷ್ಣನ ಉಪಾಸನೆ ಮಾಡ್ಲಿಕ್ಕೆ ಕಾರಣ ಅವನು ಕೃಷ್ಣನ ಕೇಳಿರುವಂತ ಕೊಳಲಿನ ನಾದ. ಕೇಳ್ತಾ ಕೇಳ್ತಾ ಕೃಷ್ಣನನ್ನ ಕಂಡು, ಕೃಷ್ಣನ ದಿವ್ಯವಾದಂತಹ ರೂಪವನ್ನ ಕಂಡು ಅವನ ಸಾಕ್ಷಾತ್ಕಾರವನ್ನ ಅವನು ಪಡ್ಕೊಳ್ತಾನೆ, ಕೃಷ್ಣನ ಸಾಕ್ಷಾತ್ಕಾರವನ್ನ ಪಡ್ಕೊಳ್ತಾನೆ. ಹೀಗೆ ಸಾಕ್ಷಾತ್ಕರಿಸಿಕೊಂಡ ಮೇಲೆ ಕೃಷ್ಣನನ್ನ ಅವನಿಗೆ ಅನೇಕ ಶ್ಲೋಕದ ರೂಪಿಗಳಲ್ಲಿ ಅವನಿಗೆ ಏನ್ ಮಾಡ್ತಾನೆ, ಈ ಪ್ರಾರ್ಥನೆಗಳನ್ನ ಮಾಡ್ತಾನೆ. ಸೊ ಏನು ಅನೇಕ ಶ್ಲೋಕದ ರೂಪದಲ್ಲಿ ಕೃಷ್ಣನಿಗೆ ಪ್ರಾರ್ಥನೆಯನ್ನ ಮಾಡ್ತಾನೋ ಅದಕ್ಕೆ ಬ್ರಹ್ಮ ಸಂಹಿತೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಸಂಹಿತೆ ಅಂತಂದ್ರೆ ಇದನ್ನ ನಾವು ಹೇಗೆ ಒಂದು ಸಿಸ್ಟಮೆಟಿಕಲ್ ಆರ್ಡರ್ ಅಂತ ಹೇಳ್ತೇವೆ. ಸಂಹಿತೆ ಅಂದ್ರೆ ಸಿಸ್ಟಮೆಟಿಕ್ ಆರ್ಡರ್ ಅಥವಾ ಅನುಕ್ರಮವಾಗಿ ಜೋಡಿಸಲಾದಂತಹ ಶ್ಲೋಕಗಳು ಅಂತ ಹೇಳ್ತೇವೆ. ಸೀರಿಯಲ್ ಆಗಿ ಜೋಡಿಸಿರುವಂತಹ ಶ್ಲೋಕಗಳು ಅಂತ ಹೇಳ್ತೇವೆ. ಹಾಗೆ ಬ್ರಹ್ಮ ಅನುಕ್ರಮವಾಗಿ ಜೋಡಿಸಿದಂತಹ ಪ್ರಾರ್ಥನೆಗಳು ಇದು. ಯಾಕೆ ಅವನು ಅನುಕ್ರಮವಾಗಿ ಜೋಡಿಸ್ತಾನೆ? ಈಗ ಯಾವುದೇ ಒಂದು ವಿಷಯವನ್ನ ನಾವು ಕಲಿಬೇಕು ಇತ್ತಂದ್ರೆ ನಮ್ಗೆ ಒಂದು ಅನುಕ್ರಮತೆ ಬೇಕು. ಸೀರಿಯಲಿ ನಾವು ಕಲಿತೇವೆ. ಎಲ್ಲೋ ಯಾವುದೋ ಮಧ್ಯಭಾಗದಲ್ಲಿ ನಾನು ಹೋಗ್ಬಿಟ್ರೆ ಅದರ ವಿಷಯದ ಕುರಿತು ನಿಮ್ಗೆ ಯಾವುದೇ ಜ್ಞಾನ ಸಿಗೋದಿಲ್ಲ. ಹಾಗಾಗಿ ಮೂಲವಾಗಿ ನಮ್ಗೆ ಬೇಕಾಗಿರೋದು ಅದರ ಒಂದು ಏನು ಅನುಕ್ರಮವಾಗಿರುವಂತಹ ಒಂದು ವಿಷಯ. ಹೀಗೆ ಆ ಪ್ರಾರ್ಥನೆಗಳು ಶ್ಲೋಕಗಳನ್ನ ಭಗವಂತ ಅನುಕ್ರಮವಾಗಿ
ಪ್ರಾರ್ಥಿಸ್ತಾ ಹೋಗ್ತಾನೆ, ಒಂದಾದ್ಮೇಲೆ ಒಂದು ಪ್ರಾರ್ಥಿಸ್ತಾ ಹೋಗ್ತಾನೆ. ಈ ಪ್ರಾರ್ಥಿಸಿದ ಶ್ಲೋಕಗಳು ಎಷ್ಟಿದೆ, ಆ ಅಧ್ಯಾಯಗಳು ಎಷ್ಟಿದೆ ಅಂತಂದ್ರೆ 100 ಅಧ್ಯಾಯಗಳಷ್ಟು ಆ ಪ್ರಾರ್ಥನೆ ಇದೆ. ಹಾಗಾದ್ರೆ ಈ ಅಧ್ಯಾಯವನ್ನ ತಿಳ್ಕೊಂಡವ್ರು ಯಾರು? ಅದನ್ನ ನಾವು ಪಾಠನ ಆಮೇಲೆ ನೋಡೋಣ. ಕೇವಲ ಮುಖ್ಯವಾಗಿ ಈ ಬ್ರಹ್ಮ ಸಂಹಿತೆ ಅನ್ನೋದು ಪ್ರಾರಂಭ ಆಗಿರೋದು ಎಲ್ಲಿಂದ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಹೀಗೆ ಅನುಕ್ರಮವಾಗಿ ಆ ದಿವ್ಯ ರೂಪವನ್ನ ಹೊಗಳ್ತಾ 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 ಭಗವಂತ ಲೀಲೆಗಳನ್ನ ಹೇಳ್ತಾ ಹೇಳ್ತಾ ಅವನು ತಲ್ಲೀನನಾಗ್ಬಿಡ್ತಾನೆ. ಸೊ ಇಂಥ ಒಂದು ಬ್ರಹ್ಮನ ಕೃಷ್ಣನನ್ನ ಸಾಕ್ಷಾತ್ಕರಿಸಿಕೊಂಡಂತಹ ರೀತಿಯನ್ನ ಪ್ರಾರ್ಥನೆಗಳ ಮೂಲಕ ಹೊಗಳ್ತಾನೆ. ಹೀಗೆ ಇದು ಆದಿಯಲ್ಲಿ ಬ್ರಹ್ಮನ ಸೃಷ್ಟಿಯ ಮಾಡೋಕ್ಕಿಂತ ಮುಂಚೆ ಮಾಡ್ಕೊಂಡಂತ ಪ್ರಾರ್ಥನೆ. ಹಾಗಾದ್ರೆ ಬ್ರಹ್ಮ ಯಾರನ್ನ ಸೃಷ್ಟಿ ಮಾಡಿದಾನೆ? ಎಲ್ಲ ಜೀವಿಗಳಿಗೆ ಕೊಟ್ಟಂತಹ ಒಂದು ಈ ಪ್ರಕೃತಿಯ ಸೃಷ್ಟಿ, ಹೌದು ತಾನೆ? ಈ ಪ್ರಕೃತಿಯ ಸೃಷ್ಟಿಯನ್ನ ಮಾಡೋಕ್ಕಿಂತ ಮುಂಚೆ ಅವನು ಪ್ರಾರ್ಥನೆ ಮಾಡ್ಕೊಂಡು ಈ ಒಂದು ಇನ್ನು ಸೃಷ್ಟಿಯನ್ನ ಮಾಡ್ತಾನಂತೆ. ಹಾಗಾದ್ರೆ ಯಾಕೆ ಇದು ಶಾಸ್ತ್ರಗಳಲ್ಲಿ ಉಲ್ಲೇಖ ಇಲ್ಲ? ಇರುತ್ತೆ, ಅದು ಬೆಳಕಿಗೆ ಬಂದಿರೋದಿಲ್ಲ. ಅದು ಎಲ್ಲಿ ಬೆಳಕಿಗೆ ಬಂತು ಅದನ್ನೆಲ್ಲ ನಾವು ಮುಂದೆ ತಿಳ್ಕೊಳ್ತಾ ಹೋಗೋಣ. ಹೀಗೆ ಇದಕ್ಕೆ ಯಾಕೆ ನಾವು ಇದನ್ನ ಶಾಸ್ತ್ರದಲ್ಲಿ ಇಲ್ಲದೆ ಇದ್ರು ಕೂಡ ನಾವು ಯಾಕೆ ಇದನ್ನ ನಂಬಬೇಕು ಅಂತ ಹೇಳಿದ್ರೆ, ಈಗಾಗಲೇ ಹೇಳಿರೋ ಹಾಗೆ ಶ್ರೀಮದ್ ಭಾಗವತದಲ್ಲಿನೂ ಕೂಡ ವ್ಯಾಸ ದೇವರು ಬರೆದಿರುವಂತಹ ಈ 3ನೇ ಅಧ್ಯಾಯದ ಈ 3ನೇ ಸ್ಕಂದದ 9ನೇ ಅಧ್ಯಾಯದಲ್ಲಿ ನಾವು ಈ ಸೃಷ್ಟಿಯ ಆದಿಗಿಂತ ಮೊದಲು ಬ್ರಹ್ಮನ ಪ್ರಾರ್ಥನೆಗಳನ್ನ ಕಾಣ್ತೇವೆ. ಅಂದ್ರೆ ಅಲ್ಲಿಂದ ಗೊತ್ತಾಗುತ್ತೆ ನಮ್ಗೆ ಬ್ರಹ್ಮ ಪ್ರಾರ್ಥನೆ ಮಾಡಿದ್ದ ಅಂತ ಹೇಳಿ. ಹಾಗಾದ್ರೆ ಆ ಪ್ರಾರ್ಥನೆ ಯಾವ್ದು ಅನ್ನೋದು ನಮ್ಗೆ ಈ ಬ್ರಹ್ಮ ಸಂಹಿತೆಯಿಂದ ಗೊತ್ತಾಗುತ್ತೆ. ಇನ್ನೊಂದು ಬ್ರಹ್ಮ ವಿಮೋಹನ ಲೀಲೆ ಗೊತ್ತಾಗುತ್ತೆ, ಅದು ಸೃಷ್ಟಿ ಆದ್ಮೇಲೆ ಆಗಿರುವಂತದ್ದು. ಹಾಗಾಗಿ ಅದು ಸೃಷ್ಟಿ ಆದ್ಮೇಲೆ ಇರುವಂತಹ ಪ್ರಾರ್ಥನೆ, ಇದು ಸೃಷ್ಟಿಗಿಂತ ಮುಂಚೆ ಇರುವಂತಹ ಪ್ರಾರ್ಥನೆ. ಯಾವುದು? 3ನೇ ಅಧ್ಯಾಯದ 3ನೇ ಸ್ಕಂದದ 9ನೇ ಅಧ್ಯಾಯದಲ್ಲಿ. ಹೀಗೆ ಬ್ರಹ್ಮ ಸಂಹಿತೆ ಅಂತಂದ್ರೆ ಇದೊಂದು ಕ್ರಮಬದ್ಧವಾಗಿ ಜೋಡಿಸಲಾದಂತಹ ಒಂದು ಪ್ರಾರ್ಥನೆ. ಹೀಗೆ ಸೃಷ್ಟಿಯ ಆರಂಭದಲ್ಲಿ ಈಗಾಗಲೇ ಹೇಳಿರೋ ಹಾಗೆ ಗರ್ಭೋದಕಶಾಯ ವಿಷ್ಣುವಿನಿಂದ ಏನಾಗುತ್ತೆ, ನಾಭಿಯಿಂದ ಹೊರಹೊಮ್ಮುವ ಈ ಒಂದು ಸ್ವರ್ಣ ಕಮಲ ಮೊದಲು ಬರುತ್ತೆ. ಅಲ್ಲಿ ಬ್ರಹ್ಮನ ಜನ್ಮವಾಗುತ್ತೆ. ಅದನ್ನ ನಾವು ಈ ಇದರಲ್ಲಿ ಕೂಡ ನಾವು ನೋಡ್ತೇವೆ. ಈ ಶ್ರೀಮದ್ ಭಾಗವತದ 6ನೇ ಸ್ಕಂದದ 3ನೇ ಅಧ್ಯಾಯದ 20ರಿಂದ 21ನೇ ಶ್ಲೋಕದಲ್ಲಿ ನಾವು ಕಾಣ್ತೇವೆ. 12 ಮಹಾಜನರಲ್ಲಿ ಈ ಮೊದಲನೆಯವನೇ ಬ್ರಹ್ಮ, ಸ್ವಯಂಭೂ ಅಂತ ಹೇಳ್ತೇವೆ. ಮೊದಲನೇವ ಬ್ರಹ್ಮ ಆಗಿರೋದ್ರಿಂದ ಆ ಬ್ರಹ್ಮನ ಮಹಾಜನರಲ್ಲಿ ಇರುವಂತಹ ಮೊದಲೇ ಬ್ರಹ್ಮ ಸ್ವಯಂಭೂ, ಅವನ ಈ ಪ್ರಾರ್ಥನೆಯನ್ನ ನಾವು ಕೇಳಲೇಬೇಕು. ಹೀಗೆ ಇಲ್ಲಿ ಮುಂದೆ ಕೊಡಲಾಗಿದೆ. ಕತ್ಲೆಯನ್ನ ಕಾಣ್ತಾನೆ. ದ್ವಿತೀಯ ಸೃಷ್ಟಿಯಲ್ಲಿ ಮಾಡಲು ಹೊರಟ ಆ ಬ್ರಹ್ಮ ಸರಸ್ವತಿ ದೇವಿ ಮುಂದೆ ಪ್ರಕಟ ಆಗ್ತಾಳೆ. ಅವಾಗ ಕಾಮ ಗಾಯತ್ರಿ ಮಂತ್ರ ಉಪಾಸನೆಯನ್ನ ಅವನು ಮಾಡ್ತಾನೆ. ಹೀಗೆ ಕೃಷ್ಣನ ಉಪಾಸನೆಯನ್ನು ಮಾಡ್ತಾ ಕೃಷ್ಣನ ಕೊಳಲಿನ ನಾದವನ್ನ ಕೇಳ್ತಾ ಅವನು ಆಳವಾಗಿ ಭವ್ಯವಾದಂತಹ ಸಾಕ್ಷಾತ್ಕಾರವನ್ನ, ಸ್ಫೂರ್ತಿಯನ್ನ ಪಡ್ಕೊಂಡು ಶ್ಲೋಕ ರೂಪಿಯ ರೀತಿಯಲ್ಲಿ ಅವನು ಅನುಕ್ರಮವಾಗಿ ಪ್ರಾರ್ಥನೆಗಳನ್ನ ತನ್ನ ಆರಾಧ್ಯ ದೇವನಾದಂತ ಕೃಷ್ಣನಿಗೆ ಅರ್ಪಿಸ್ತಾ ಹೋಗ್ತಾನೆ. ಇಲ್ಲಿ ಬ್ರಹ್ಮ ಸಂಹಿತೆಯ ಮಹತ್ವ, ಈ ಬ್ರಹ್ಮ ಸಂಹಿತೆಗೆ ಸಮಾನವಾದಂತಹ ಗ್ರಂಥ ಯಾವುದೇ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಸ್ವತಃ ಬ್ರಹ್ಮನೇ ಸೃಷ್ಟಿಗಿಂತ ಮುಂಚೆ ಮಾಡಿರುವಂತಹ ಈ ಒಂದು ಏನು ಇದು ಪ್ರಾರ್ಥನೆ ಯಾಕೆ ಮಿಗಿಲಾದಂತಹ ಗ್ರಂಥವಿಲ್ಲ ಅಂತ ಈ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಹೇಳ್ತಾರೆ. ಯಾಕಂದ್ರೆ ಇದು ಅಂತಿಮ ಆಧ್ಯಾತ್ಮಿಕವಾದ ಹಾದಿಯನ್ನ ತೋರ್ಸುತ್ತೆ. ಅಂತಿಮ ಆಧ್ಯಾತ್ಮಿಕ ಹಾದಿ ಅಂತಂದ್ರೆ ಏನು? ಈಗ ನಮ್ಮಲ್ಲಿ ನಾವು ನೋಡ್ತೇವೆ 3 ಲೋಕಗಳು ಅಂತ ನಾವು ಹೇಳ್ತೇವೆ. 3 ಲೋಕಗಳ ಅಂತ ಅಂದಾಗ ಇಲ್ಲಿ ಊರ್ಧ್ವಲೋಕ, ಭೂರ್ಲೋಕ, ಅಧೋಲೋಕಗಳು. ಊರ್ಧ್ವಲು ಇಷ್ಟ ಬಗ್ಗೆ ನಮ್ಗೆ ಲೋಕಗಳು ಗೊತ್ತು. ಅದ್ರ ಮೇಲೆ ಹೋದಾಗ ನಾವು ಶಿವಲೋಕವನ್ನ ಕಾಣ್ತೇವೆ. ಮತ್ತೆ ಅದ್ರ ಮೇಲೆ ಹೋದಾಗ ಮತ್ತೆ ವೈಕುಂಠ ಲೋಕವನ್ನ ಕಾಣ್ತೇವೆ. ಮತ್ತೆ ಮೇಲೆ ಹೋದಾಗ ನಾವು ಗೋಲೋಕವನ್ನ ಕಾಣ್ತೇವೆ. ಹೀಗೆ ಬ್ರಹ್ಮ ಹೇಳ್ತಾ ಇರೋದು ಇಲ್ಲಿ ಆ ಗೋಲೋಕದಲ್ಲಿ ಇರುವಂತಹ ಕೃಷ್ಣನ ಒಂದು ವರ್ಣನೆ, ಇದನ್ನ ನಾವು ಬ್ರಹ್ಮ ಸಂಹಿತೆಯಲ್ಲಿ ಕಾಣ್ತೇವೆ. ಹಾಗಾಗಿ ಇದಕ್ಕೆ ಅಂತಿಮ ಆಧ್ಯಾತ್ಮಿಕ ನಿಷ್ಕರ್ಷ ಅಂತ ಹೇಳ್ತಾರೆ. ಹಾಗಾಗಿ ಇದಕ್ಕೆ ಮಿಗಿಲಾದಂತಹ ಯಾವುದೇ ಪ್ರತಿಗಳನ್ನ, ಈ ಗ್ರಂಥಗಳನ್ನ ನಾವು ಕಾಣೋದಿಲ್ಲ. ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿ ಅವರು
ಹೀಗೆ ಹೇಳಿದ್ರೆ ಕನ್ಕ್ಲೂಷನ್ ಇದು ಫೈನಲ್ ಕನ್ಕ್ಲೂಷನ್ ಅವ್ರದ್ದು, ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವ್ರದ್ದು. ಮತ್ತೆ ಇನ್ನೊಂದು ಮಹತ್ವವನ್ನ ಚೈತನ್ಯ ಚರಿತಾಮೃತದಲ್ಲಿಯೂ ಕೂಡ ನಾವು ಕಾಣ್ತೇವೆ. ಈ ಮಧ್ಯ ಲೀಲೆಯಲ್ಲಿ 239 ಶ್ಲೋಕದಲ್ಲಿ ಇಲ್ಲಿ ಪರಮೋಚ್ಚ ಗೋವಿಂದನ ಒಂದು ಪ್ರಾರ್ಥನೆಗಳ ಮಹಿಮೆಗಳನ್ನ ದ್ಯೋತಕವಾಗಿ ಹೇಳಲಾಗಿದೆ ಅಂತ, ಮತ್ತೆ ಅತ್ಯುನ್ನತವಾದಂತಹ ಜ್ಞಾನವನ್ನು ಕೂಡ ಇಲ್ಲಿ ಬಹಿರಂಗ ಪಡಿಸಲಾಗಿದೆ ಅಂತ ಹೇಳ್ತಾರೆ. ಎಲ್ಲ ವೈಷ್ಣವ ಸಾಹಿತ್ಯಗಳಲ್ಲಿಯೂ ಕೂಡ ಇದು ಅತ್ಯಗತ್ಯವಾದಂತಹ ಪ್ರಾರ್ಥನೆ. ಇದನ್ನ ನಾವು ಎಲ್ಲರೂ ಕೂಡ ಹೇಳಲೇಬೇಕಾದಂತಹ ಪ್ರಾರ್ಥನೆ. ಇದರ ಕುರಿತಾಗಿ ಶ್ರೀಲ ಪ್ರಭುಪಾದವರು ಕೂಡ ಹೇಳ್ತಾರೆ. ಇದೊಂದು ಮುಖ್ಯವಾದಂತಹ ಗ್ರಂಥ ಆಗಿದೆ. 5ನೇ ಅಧ್ಯಾಯದಲ್ಲಿ ಇದನ್ನ ಹೇಳಲಾಗಿದೆ. ಅಚಿಂತ್ಯ ಭೇದ ಅಭೇದದ ಸಮಾರೋಪಗಳು ಸ್ಪಷ್ಟವಾಗಿ ಪ್ರಸ್ತುತವಾಗಿದೆ. ಅಚಿಂತ್ಯ ಭೇದ ಅಭೇದ ತತ್ವ ಈ ಬ್ರಹ್ಮ ಗೌಡಿಯ ಸಂಪ್ರದಾಯದ ತತ್ವ. ಇದು ಹೇಗೆ ಬಂದಿರೋದು? ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ಅಚಿಂತ್ಯ ಭೇದ ಅಭೇದ ತತ್ವ. ಭೇದ ಅಭೇದ ಅಂದ್ರೆ ಇಲ್ಲಿ ದ್ವೈತ ಅದ್ವೈತ ಅಂತ ಹೇಳ್ತೇವೆ. ದ್ವೈತ ಅಂತಂದ್ರೆ ಇದನ್ನ ಮಧ್ವಾಚಾರ್ಯರು, ದ್ವೈತ ಅಂದ್ರೆ ದ್ವೈತ ತತ್ವ ಅಂತಂದ್ರೆ ಈಗಾಗ್ಲೇ ನಿಮ್ಗೆಲ್ರಿಗೂ ಗೊತ್ತು, ಭಗವಂತ ಮತ್ತೆ ಜೀವಿ ವಿಭಿನ್ನವಾದವರು ಅಂತ ಹೇಳಿ, ಅದಕ್ಕಾಗಿ ಭಿನ್ನ ತತ್ವ ಅಂತ ಹೇಳ್ತಾರೆ. ದ್ವೈತ ಅಂತಂದ್ರೆ ಬೇರೆ ಬೇರೆ ತತ್ವ. ಅದ್ವೈತ ಅಂತಂದ್ರೆ ದ್ವೈತ ಇಲ್ಲ, ಬೇರೆ ಏನೂ ಇಲ್ಲ, ಒಂದೇ, ಭಗವಂತನು ಒಂದೇ, ಜೀವಿನೂ ಒಂದೇ ಅಂತ ಹೇಳಿ ಅದ್ವೈತ ಸಿದ್ಧಾಂತ ಅಂತ ಹೇಳ್ತೇವೆ. ಭೇದ ಅಭೇದ ಅಂತ ಹೇಳ್ತೇವೆ. ಭೇದ ಅಂತಂದ್ರೆ ಜೀವ ತತ್ವಕ್ಕೂ ವಿಷ್ಣು ತತ್ವ ಬೇರೆ ಬೇರೆ ಆಗಿದೆ ಅಂತ. ಅಭೇದ ಅಂದ್ರೆ ವಿಷ್ಣು ತತ್ವ ಜೀವ ತತ್ವ ಬೇರೆ ಬೇರೆ ಅಲ್ಲ ಅಂತ ಹೇಳಿ. ಹಾಗಾದ್ರೆ ಇಲ್ಲಿ ಈ ಮಧ್ವಗೌಡಿಯ ಸಂಪ್ರದಾಯದಲ್ಲಿ ಅಚಿಂತ್ಯ, ಚಿಂತನೆಗೆ ಬಾರದೇ ಇರುವಂತಹ ಭೇದ ಅಭೇದ ತತ್ವದ ಸಮಾರೋಪಗಳನ್ನ ಸ್ಪಷ್ಟವಾಗಿ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮ ಹೇಳಿದಾನಂತೆ. ಅಂದ್ರೆ ಭಗವಂತ ಮತ್ತೆ ಜೀವಿಗಳು ಈ ಒಂದು ಏನು ಕ್ವಾಲಿಟಿನಲ್ಲಿ, ಗುಣಮಟ್ಟದಲ್ಲಿ, ಜೀವಿಯ ಗುಣ ಈಗಾಗ್ಲೇ ನಿಮ್ಗೆಲ್ರಿಗೂ ಗೊತ್ತು ಏನು ಶಾಶ್ವತವಾದದ್ದು. ಜೀವಿ ಏನಾಗಿದೆ, ಭಗವಂತನು ಶಾಶ್ವತವಾದವನು, ನಮ್ಮ ಜೀವ ಕೂಡ, ನಮ್ಮ ಆತ್ಮವು ಕೂಡ ಶಾಶ್ವತವಾದದ್ದು, ಅದು ನಿತ್ಯ, ನಮ್ಮ ಜೀವವು ಕೂಡ ನಿತ್ಯ. ಹೀಗೆ ಭಗವಂತನ ಗುಣಗಳನ್ನು ಕೂಡ ನಾವು ಪಡ್ಕೊಂಡಿದ್ದೇವೆ. ಅಂದ್ರೆ ಈ ಭೌತಿಕವಾದಂತಹ ದೇಹ ಮಾತ್ರ ನಾಶವಾಗುವಂಥದ್ದು, ಆತ್ಮ ಶಾಶ್ವತವಾದಂಥದ್ದು, ಅನಾದಿ ಅನ್ನೋದು ಈಗಾಗಲೇ ಎಲ್ರಿಗೂ ತಿಳಿದಿರುವಂಥದ್ದು. ಇದು ಯಾವುದು ಅಭೇದ, ಶಂಕರಾಚಾರ್ಯರು ಹೇಳಿರುವಂತಹ ಅಭೇದ ತತ್ವ, ಅಭೇದ ಸಿದ್ಧಾಂತ. ಆ ಶಂಕರಾಚಾರ್ಯರು ಹೇಳಿರುವಂತಹ ಅಭೇದ ಸಿದ್ಧಾಂತನ ಮತ್ತೆ ಮಧ್ವಾಚಾರ್ಯರು ಹೇಳಿರುವಂತಹ ಭೇದ ಸಿದ್ಧಾಂತನ, ಭೇದ ಯಾಕೆ ಭೇದ? ಆತ್ಮ ವಿಭಿನ್ನ ಮತ್ತೆ ಪರಮಾತ್ಮ ಭಿನ್ನ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಆತ್ಮ ಪರಮಾತ್ಮ ಪ್ರಮಾಣದಲ್ಲಿ, ಪ್ರಮಾಣ ಅಂದ್ರೆ ಕ್ವಾಂಟಿಟೇಟಿವ್ಲಿ ನಾವು ಭಿನ್ನವಾಗಿದ್ದೇವೆ ಅಂತ. ಒಂದು ಸಮುದ್ರ ಪರಮಾತ್ಮ ಸಮುದ್ರಕ್ಕೆ ಸಮವಾಗಿದ್ರೆ ಅದರ ಒಂದು ಹನಿ ನಾವು ಜೀವಿ. ಹಾಗಾಗಿ ಭಗವಂತನ ಗುಣ ವ್ಯಾಪಕವಾದದ್ದು. ಹಾಗಂತ ಹೇಳಿ ಗುಣ ಕಡಿಮೆ ಅಂತ ಇಲ್ಲ. ಒಂದು ಹನಿ, ಈಗ ನಾವು ಸಮುದ್ರದಿಂದ ಒಂದು ಹನಿ ನೀರನ್ನ ತೆಗೆದುಕೊಂಡಾಗ ಅದನ್ನ ರುಚಿ ನೋಡಿದಾಗ ಅದು ಉಪ್ಪೇ ಅನ್ಸುತ್ತೆ ನಮ್ಗೆ. ಹಾಗಾದ್ರೆ ಗುಣ ಅದು ತೋರ್ಸೋದೇನು? ಸಮುದ್ರದ ಗುಣನೇ ತೋರ್ಸುತ್ತೆ, ಉಪ್ಪಿನ ನೀರನ್ನ ತೋರ್ಸುತ್ತೆ. ಹಾಗಾಗಿ ನಾವು ಏನಾಗಿದ್ದೇವೆ, ಚಿಕ್ಕ ಪ್ರಮಾಣದಲ್ಲಿ ಗುಣ ಒಂದೇ ಆದ್ರೂ ಆ ಕ್ವಾಂಟಿಟಿ ಏನಿದೆಯಲ್ಲ ಕಡಿಮೆ ಇದೆ. ಹಾಗಾಗಿ ನಾವು ಭಿನ್ನವಾಗಿದ್ದೇವೆ ಅಂತ ಹೇಳಿ ಮಧ್ವಗೌಡಿಯ ಸಂಪ್ರದಾಯದಲ್ಲಿ ಇದೆರಡನ್ನ ಕೂಡಿಸಿ ಈ ಅಚಿಂತ್ಯ ಭೇದ ಅಭೇದ ತತ್ವವನ್ನ ಮಾಡಿದ್ರು. ಇಲ್ಲಿ ಏನು ಅಚಿಂತ್ಯ ಭೇದ ಅಭೇದ ತತ್ವಗಳನ್ನ ಇಲ್ಲಿ ಹೇಳಲಾಗಿದೆಯೋ ಇಸ್ಕಾನ್ ನಲ್ಲಿ, ಅದರ ಕುರಿತಾಗಿನೇ ಈ ಬ್ರಹ್ಮ ಸಂಹಿತೆಯಲ್ಲಿ ಇದರ ಕುರಿತಾಗಿ ಸ್ಪಷ್ಟಪಡಿಸಲಾಗಿದೆ ಅನ್ನೋದನ್ನ ಶ್ರೀಲ ಪ್ರಭುಪಾದವರು ಹೇಳ್ತಾರೆ. ಮತ್ತೆ ಈ ಬ್ರಹ್ಮ ಸಂಹಿತೆಯಲ್ಲಿ ಇನ್ನು ಏನಿದೆ? ಈ ಬ್ರಹ್ಮ ಸಂಹಿತೆಯಲ್ಲಿ ಆಕ್ಚುಲಿ 100 ಅಧ್ಯಾಯಗಳು ಇತ್ತು ಅಂತೆ. ಆ 100 ಅಧ್ಯಾಯಗಳು ಏನಾಯ್ತು, ಕೆಲವೊಂದು ನಷ್ಟವಾಗಿ ಕೇವಲ ಒಂದೇ ಒಂದು ಅಧ್ಯಾಯವನ್ನ ನಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ. ಎಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ ಅಥವಾ ಯಾರಿಂದ ನಮ್ಗೆ ಇದು ಸಿಕ್ತು ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ಕಾಣ್ತೇವೆ. ಈ ಒಂದು ಬ್ರಹ್ಮ ಸಂಹಿತೆಯ ಬಗ್ಗೆ ಶ್ರೀಲ ಪ್ರಭುಪಾದವರು ಈ ದೇವತೆಗಳಾದಂತಹ ಗಣೇಶ, ಗರ್ಭೋದಕಶಾಯ ವಿಷ್ಣು, ಗಾಯತ್ರಿ ಮಂತ್ರ, ಗೋವಿಂದನ ಒಂದು ರೂಪ, ಅವನ ನಿತ್ಯ ಒಂದು ಸನ್ನಿಧಾನ, ದುರ್ಗೆ, ಅವ್ಯಕ್ತವಾದಂತಹ ಬ್ರಹ್ಮ, ಭಗವಂತನನ್ನ ನೋಡಲು ನಮ್ಗೆ ಮುಖ್ಯವಾಗಿ ಏನ್ ಬೇಕು, ಅದೇ ಏನು ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ. ಪ್ರೇಮಾಂಜನ ಚುರಿತ ಅಂದ್ರೆ ಈ ಭಕ್ತಿಯಿಂದ ನಾವು
ಭಕ್ತಿಯಿಂದ ಪ್ರೀತಿಯಿಂದ ಹಚ್ಚಿದಂತಹ ಒಂದು ಕಾಡಿಗೆ, ನಮ್ಮ ಕಣ್ಣಿಗೆ ಹಚ್ಚಿದಂತಹ ಕಾಡಿಗೆ ಮೂಲಕ ಮಾತ್ರ ನಾವು ಭಗವಂತನನ್ನ ಕಾಣ್ಬಲ್ಲೆವು. ಅಂತ ಪ್ರೀತಿ ನಮ್ಗೆ ಭಗವಂತನ ಮೇಲೆ ಇದ್ದಾಗ ಮಾತ್ರ ಸಾಧ್ಯ. ಇವೆಲ್ಲವೂ ಕೂಡ ಇಲ್ಲಿ ಆ ಭಗವಂತನ ಕುರಿತಾಗಿ, ಮೇಲಿನ ದೇವತೆಗಳ ಕುರಿತಾಗಿ ವರ್ಣಿತವಾಗಿದೆ ಅಂತ ಹೇಳ್ತಾರೆ. ಮತ್ತೆ ಆ ಈ ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ನಾವು ಅನುಸರಿಸಬೇಕು ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ವಿವರಿಸಲಾಗಿದೆ ಅಂತ ಹೇಳ್ತಾರೆ. ಇನ್ನ ಮುಂದೆ ಇದು ಒಂದು ಬೆಳಕಿಗೆ ಬಂದಂತಹ ರೀತಿಯನ್ನ ನಾವು ನೋಡೋಣ. ಯಾವುದು? ಬ್ರಹ್ಮ ಸಂಹಿತೆ. ಬ್ರಹ್ಮ ಸಂಹಿತೆ ನಮ್ಗೆ ಕೊಟ್ಟವರು ಶ್ರೀ ಚೈತನ್ಯ ಮಹಾಪ್ರಭುಗಳು. ಯಾವಾಗ ಇದನ್ನ ನಮ್ಗೆ ಕೊಟ್ರಂದ್ರೆ 1510 ಇಸ್ವಿಯಲ್ಲಿ ನಮ್ಗೆ ಇದನ್ನ ಚೈತನ್ಯ ಮಹಾಪ್ರಭುಗಳು ಕೊಟ್ರು. 1510-11ರಲ್ಲಿ ಅಂತ ಹೇಳ್ಬಹುದು. ಯಾಕಂದ್ರೆ 1510ರಲ್ಲಿ ಚೈತನ್ಯ ಮಹಾಪ್ರಭುಗಳು ಸನ್ಯಾಸವನ್ನ ಸ್ವೀಕಾರ ಮಾಡಿದ್ರು. ಸೊ ಸನ್ಯಾಸವನ್ನ ಸ್ವೀಕಾರ ಮಾಡಿ ಅವರು ಎಲ್ಲಿ ಅವ್ರಿಗೆ ಸನ್ಯಾಸವನ್ನ ಸ್ವೀಕಾರ ಮಾಡಿದಾಗ ಅವ್ರಿಗೆ ಅವಾಗ 24 ವರ್ಷ ವಯಸ್ಸು. ಹೀಗೆ ಅವರು ಒಂದು ಚರ್ಚೆಯನ್ನ ನಡೆಸ್ತಾ ಇದ್ರು. ಯಾರ ಜೊತೆಗೆ? ರಾಮಾನಂದರಾಯರು ಮತ್ತೆ ಅವರ ಇತರ ಅನುಚರರ ಜೊತೆಗೆ ಈ ಒಂದು ಆ ತೀರ್ಥ ಯಾತ್ರೆಗಳ ಪ್ರವಾಸದ ಕುರಿತಾಗಿ, ದಕ್ಷಿಣ ಭಾರತದ ಪ್ರವಾಸದ ಕುರಿತಾಗಿ ಯಾತ್ರೆ ಮಾಡುವುದಾಗಿ ಅವರು ಚರ್ಚೆಯನ್ನ ನಡೆಸ್ತಾ ಇದ್ರು. ಹೀಗೆ ಅವರು ತಮ್ಮ ಜೊತೆಗೆ ಈ ಕಾಲಕೃಷ್ಣ ದಾಸ್ ಅನ್ನುವಂತಹ ಒಬ್ಬರು ಸೇವಕರನ್ನ ಕರ್ಕೊಂಡು ಒಂದು ದಕ್ಷಿಣ ಭಾರತದ ಯಾತ್ರೆಗೆ ಹೊರಡ್ತಾರೆ. ಈ ದಕ್ಷಿಣ ಭಾರತದ ಯಾತ್ರೆಗಳಲ್ಲಿ ಈ ಶ್ರೀರಂಗ ಕ್ಷೇತ್ರ ಬರುತ್ತೆ, ಕಾಂಚೀಪುರಂ, ರಾಮೇಶ್ವರ ಮುಂತಾದ ದಿವ್ಯ ಕ್ಷೇತ್ರಗಳನ್ನ ನಾವು ಕಾಣ್ತೇವೆ. ಮತ್ತೆ ಈ ಭಾರತದ ತುತ್ತ ತುದಿ ಎನಿಸಿರುವಂತಹ ಕನ್ಯಾಕುಮಾರಿಗೆ ಅವರು ಎಲ್ಲ ಯಾತ್ರೆಗಳನ್ನ ಮಾಡ್ಕೊಂಡು ಈ ಕನ್ಯಾಕುಮಾರಿ ಕಡೆಗೆ ಬರ್ತಾರೆ. ಅಲ್ಲಿಂದ ಈ ಉತ್ತರ ದಿಕ್ಕಿನಲ್ಲಿ ಇರುವಂತಹ ಈ ಪಯಸ್ವಿನಿ ಅಂತ ಹೇಳ್ತಾರೆ. ಪಯಸ್ವಿನಿ ನದಿಯ ತೀರದಲ್ಲಿ ಒಂದು ಪಯಸ್ವಿನಿ ಅನ್ನುವಂತಹ ತೀರದಲ್ಲಿ ಅವ್ರು ಬಂದಾಗ ಈ ತಿರುವನಂತಪುರಂ ಅನ್ನುವಂತಹ ಊರ್ ಬರುತ್ತೆ. ಆ ತಿರುವನಂತಪುರಂನಲ್ಲಿ ಆದಿಕೇಶವ ದೇವಸ್ಥಾನವನ್ನ ಅವ್ರು ಕಾಣ್ತಾರೆ. ಇದೇ ಆದಿಕೇಶವ ದೇವಸ್ಥಾನದಲ್ಲಿ ಸಿಕ್ಕಿರುವಂತಹ, ಈಗ ನೋಡ್ತಾ ಇರುವಂತಹ ನೀವು ಫೋಟೋ, ಆದಿಕೇಶವ ದೇವಸ್ಥಾನದ ಒಂದು ಫೋಟೋ ಚಿತ್ರ. ಈ ಆದಿಕೇಶವ ದೇವಸ್ಥಾನದಲ್ಲಿಯೇ ಈ ಬ್ರಹ್ಮ ಸಂಹಿತೆಯನ್ನ ಚೈತನ್ಯ ಮಹಾಪ್ರಭುಗಳು ಕಾಣ್ತಾರೆ. ಹೀಗೆ ಈ ಆದಿಕೇಶವನ ದೇವಸ್ಥಾನಕ್ಕೆ ಚೈತನ್ಯ ಮಹಾಪ್ರಭುಗಳು ಬಂದಾಗ ಆದಿಕೇಶವನ ದೇವಸ್ಥಾನವನ್ನ ನೋಡಿ ಮಂತ್ರಮುಗ್ಧರಾಗ್ತಾರೆ. ಅವರು ಭಾವಪರವಶರಾಗ್ತಾರೆ. ಮತ್ತೆ ಉಚ್ಚ ಧ್ವನಿಯಲ್ಲಿ ಕೀರ್ತನೆಯನ್ನ ಮಾಡ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಮತ್ತೆ ಅಲ್ಲಿನ ಒಂದು ಸ್ಥಳೀಯ ಬ್ರಾಹ್ಮಣರ ಜೊತೆಗೆ ಚರ್ಚೆಗೆ ಕೂತ್ಕೊಳ್ತಾರೆ. ಏನಂತ? ಹೀಗೆ ಭಕ್ತರೊಂದಿಗೆ ಒಂದು ತಾತ್ವಿಕ ವಿಷಯದ ಚರ್ಚೆಗಳನ್ನ ಮಾಡ್ತಾರೆ. ಅಲ್ಲಿ ಅವಾಗ ಗೊತ್ತಾಗುತ್ತೆ ಬ್ರಹ್ಮ ಸಂಹಿತೆಯ ಒಂದು ಈ ಒಂದು ಗ್ರಂಥದ ಕುರಿತು. ಈ ಬ್ರಹ್ಮ ಸಂಹಿತೆಯ ಗ್ರಂಥದ ಕುರಿತು ನೋಡಿದಾಗ ಕೇವಲ ಒಂದೇ ಒಂದು ಅಧ್ಯಾಯ ಸಿಗುತ್ತೆ. ಅದು 5ನೇ ಅಧ್ಯಾಯ. ಆ 5ನೇ ಅಧ್ಯಾಯದಲ್ಲಿ 60ರಿಂದ 65 ಶ್ಲೋಕಗಳವರೆಗೂ ಮಾತ್ರ ಇತ್ತು. ಉಳಿದದೆಲ್ಲ ಕೂಡ ನಾಶ ಆಗಿ ಹೋಗಿತ್ತು. ಇದನ್ನ ನೋಡಿ ಅವರು ನಮ್ಗೆ ಇಷ್ಟಾದ್ರೂ ಸಿಕ್ತಲ್ಲ ಅಂತ ಹೇಳಿ ಅದನ್ನ ಅವರು ಬಹಳ ಸಂತೋಷ ಪಡ್ತಾರೆ. ಮತ್ತೆ ಇದು ಅತ್ಯಮೂಲ್ಯವಾದಂತಹ ಒಂದು ರತ್ನ ಅಂತ ಹೇಳಿ ಅದನ್ನ ಪರಿಗಣಿಸಿ ಅವ್ರು ಏನ್ ಮಾಡ್ತಾರೆ, ಅದರ ಒಂದು ಪ್ರತಿಯೊಂದು ಮಾಡ್ಕೊಳ್ತಾರೆ. ಅಂದ್ರೆ ಮೊದ್ಲಿನ ಹಾಗೆ ಅಲ್ಲಿ ಈಗ ಹಾಗೆ ಜೆರಾಕ್ಸ್ ಗಳಿರ್ಲಿಲ್ಲ, ಹಾಳೆಗಳಿರ್ಲಿಲ್ಲ. ಅಲ್ಲಿ ತಾಳೆಗರಿ ಅಂತ ಬರ್ತಿತ್ತು. ನೀವು ಮುಂಚೆ ಕಾಣ್ಬೋದು ಇತಿಹಾಸದಲ್ಲಿ, ನಮ್ಗೆಲ್ಲ ಕಲಿಯುವಾಗ ನಾವು ಕಂಡಿದ್ದೇವೆ ಇತಿಹಾಸದ ಪುಸ್ತಕಗಳಲ್ಲಿ. ತಾಳೆ ಎಲೆಯ ಮೇಲೆ ಬರೆಯಲಾಗ್ತಾ ಇತ್ತು. ಅಂತ ಒಂದು ತಾಳೆ ಎಲೆಯಲ್ಲಿ ಬರೆದಿದಂತಹ ಒಂದು ಬ್ರಹ್ಮ ಸಂಹಿತೆಯನ್ನ ಅದನ್ನೇ ತಾಳೆ ಎಲೆಯಲ್ಲಿ ಅವಾಗ ಇರ್ತಾ ಇದ್ರು ಮೊದ್ಲು ಈ ಪ್ರತಿಯನ್ನ ಮಾಡುವವರು ದೇವಸ್ಥಾನಗಳಲ್ಲಿ. ಆ ಪ್ರತಿಯನ್ನ ಮಾಡ್ಕೊಡೋರು ಇರ್ತಾ ಇದ್ರು. ಅಂತವ್ರ ಮೂಲಕ ಆ ಪ್ರತಿಯನ್ನ ಮಾಡಿಕೊಟ್ಟು ಅವರು ಮರಳಿ ಈ ಉಡುಪಿ ಪಂಡರಾಪುರ ಯಾತ್ರೆಗಳನ್ನ ಮಾಡಿ ಮತ್ತೆ ಅವರು ಜಗನ್ನಾಥಪುರಿಗೆ ಹಿಂದಿರುಗಿ ಬರ್ತಾರೆ ಅಂತ ಹೇಳ್ತಾರೆ. ಅಲ್ಲಿ ಅವರು ಮತ್ತೆ ಇಲ್ಲಿ ನಾವು ಕಾಣ್ತೇವೆ ಅನೇಕ ಲೀಲೆಗಳನ್ನ ಕಾಣ್ತೇವೆ ಚೈತನ್ಯ ಮಹಾಪ್ರಭುಗಳದ್ದು. ಅಲ್ಲಿ ನಾವು ಈ ಚೈತನ್ಯ ಮಹಾಪ್ರಭುಗಳ ಒಂದು ಚರಿತಾಮೃತದಲ್ಲಿ ನಾವು ಈ ಲೀಲೆಗಳನ್ನ ಕಾಣ್ಬಹುದು. ಮತ್ತೆ ಯಾವಾಗ ಇವರು ಈ ಒಂದು ಈ ಏನು ಇದ್ರನ್ನ ಬ್ರಹ್ಮ ಸಂಹಿತೆಯನ್ನ ತೆಗೆದುಕೊಂಡು ಬರ್ತಾರೋ ಎಲ್ಲಿ ಜಗನ್ನಾಥಪುರಿಗೆ, ಇದನ್ನ ಮೊದಲು ಒಂದು ಪ್ರತಿಯನ್ನ ಅವ್ರು ಕೊಡೋದು ರಾಮಾನಂದರಾಯರಿಗೆ.
ಆಮೇಲೆ ಸ್ವರೂಪ್ ದಾಮೋದರ ಸ್ವರೂಪ್ ದಾಮೋದರ ಗೋಸ್ವಾಮಿ ಅವರಿಗೆ ಈ ಒಂದು ಪ್ರತಿಯನ್ನ ಕೊಡ್ತಾರೆ. ಆಮೇಲೆ ಈ ಬ್ರಹ್ಮ ಸಂಹಿತೆಯ ಶಾಸ್ತ್ರವನ್ನ ಮತ್ತೆ ಪುನರ್ ರಚಿಸಲು, ಅಂದ್ರೆ ಅದನ್ನ ಮತ್ತೆ ಇನ್ನ ಪ್ರತಿಯಾಗಿ ಮಾಡಿ ಇತರರಿಗೆ ಕೊಡಲು ಹಂಚಲು ಅವರಿಗೆ ತಿಳಿಸ್ತಾರೆ. ಹೀಗೆ ಈ ಒಂದು ಚೈತನ್ಯ ಮಹಾಪ್ರಭುಗಳು ಈ ಒಂದು ಬ್ರಹ್ಮ ಸಂಹಿತೆಯನ್ನ ಕಂಡುಹಿಡಿರುವಂತಹ ಒಂದು ಜಾಗ. ಹಾಗಾದ್ರೆ ನಮ್ಗೆ ಇನ್ನೊಂದು ಅನಿಸುತ್ತೆ, ಏನಂತ ಪ್ರಶ್ನೆ ಬರುತ್ತೆ. ಹೀಗೆ ಅವ್ರೆಲ್ಲೋ ಹೋದ್ರು, ದೇವಸ್ಥಾನಕ್ಕೆ ಹೋದ್ರು, ತಗೊಂಡ್ ಬಂದ್ರು ಒಂದು ಬ್ರಹ್ಮ ಸಂಹಿತೆಯನ್ನ. ಹೇಗೆ ಇದನ್ನ ಒಪ್ಕೊಳ್ಬೇಕು ಬ್ರಹ್ಮ ಸಂಹಿತೆ? ಹಾಗಾದ್ರೆ ಈ ಒಪ್ಕೊಳ್ಳಿಕ್ಕೆ ಮುಖ್ಯವಾಗಿ ಕಾರಣ ಇರುವಂತದ್ದು ಈ ಆದಿಕೇಶವನ ದೇವಸ್ಥಾನ. ಅಂದ್ರೆ ಸಿಕ್ಕಿರೋದು ಬ್ರಹ್ಮ ಸಂಹಿತೆ ಇಲ್ಲೇ. ಹಾಗಾದ್ರೆ ಇದು ಆದಿಕೇಶವನ ದೇವಸ್ಥಾನ ಯಾವುದು? ಈ ಆದಿಕೇಶವನ ದೇವಸ್ಥಾನ ಇರುವುದು ಇಲ್ಲಿ ತಮಿಳುನಾಡಿನ ತಿರುವನಂತಪುರಂ ಜಿಲ್ಲೆಯ ಈ ಆ ತಿರುವಟ್ಟಾರ್ ಅನ್ನುವಂತಹ ಒಂದು ಪ್ರಾಂತದಲ್ಲಿ ಸ್ಥಿತವಾಗಿದೆ. ಇದು ಅತ್ಯಂತ ಪುರಾತನವಾದಂತಹ ದೇವಸ್ಥಾನ. ಇದನ್ನ ಇಲ್ಲಿ ತಿರುವನಂತಪುರಂ, ಹೀಗೆ ಕೇರಳದಲ್ಲಿ ಇದ್ರು ಕೂಡ ಈ ಒಂದು ತಮಿಳುನಾಡಿನ ಕನ್ಯಾಕುಮಾರಿ, ಸೊ ಈ ಮಧ್ಯದಲ್ಲಿ ಇರುವಂತಹ ಒಂದು ಗ್ರಾಮ ಅಂತ ಹೇಳಲಾಗುತ್ತೆ. ಆ ಗ್ರಾಮದಲ್ಲಿ ಇದು ಸ್ಥಿತವಾಗಿರುವಂತದ್ದು ಈ ತಿರುವಟ್ಟಾರ್ ಅನ್ನುವಂಥದ್ದು ಒಂದು ಇಂಟೀರಿಯರ್ ಒಳಗಡೆ ಇರುವಂತಹ ಒಂದು ಗ್ರಾಮ. ಈ ಗ್ರಾಮ ಯಾವ ರಾಜ್ಯದಲ್ಲಿ ಇತ್ತಂದ್ರೆ ಟ್ರಾನ್ಕೋವರ್ ಅನ್ನುವಂತಹ ರಾಜ್ಯದಲ್ಲಿ ದೊಡ್ಡದಾಗಿರುವಂತಹ ದೇವಸ್ಥಾನ. ಆಗ ಆ ದೊಡ್ಡದಾಗಿರುವಂತಹ ದೇವಸ್ಥಾನ ಯಾಕೆ ಮುಖ್ಯವಾಗಿದೆ ಅಂದ್ರೆ ಅಲ್ಲಿ ಕೊಥೈ, ಪಳಿಯಾರ್ ಮತ್ತು ತಾಮ್ರಪರ್ಣಿ ಅನ್ನುವಂತಹ 3 ನದಿಗಳ ಸಂಗಮದ ಸ್ಥಾನದಲ್ಲಿ ಇದೆ ಈ ಒಂದು ಆದಿಕೇಶವನ ದೇವಸ್ಥಾನ. ಈ ಒಂದು ನದಿಗಳ ಸಂಗಮದ ಸ್ಥಾನದಲ್ಲಿ ಈ ಆದಿಕೇಶವನ ದೇವಸ್ಥಾನ ಇದೆ. ಹೇಗೆಂದ್ರೆ ಈ 108 ದಿವ್ಯ ದೇಶಗಳು ಅಂತ ಹೇಳ್ತಾರೆ. ಈ 108 ದಿವ್ಯ ದೇಶಗಳು ಈ ವೈಷ್ಣವ ಸಂಪ್ರದಾಯದಲ್ಲಿ, ಮತ್ತೆ ಶ್ರೀ ಸಂಪ್ರದಾಯ ಅಂತ ಹೇಳ್ತೇವೆ. ಈ ಶ್ರೀ ಸಂಪ್ರದಾಯ ನಾವು ನೋಡಿದ್ದೇವೆ ಯಾವ್ಯಾವ ಸಂಪ್ರದಾಯಗಳು. ಈ ಶ್ರೀ ಸಂಪ್ರದಾಯದಲ್ಲಿ ಬಹಳಷ್ಟು ಈ ದೇಶಗಳ ಕುರಿತಾಗಿ, ದಿವ್ಯ ದೇಶಗಳ ಕುರಿತಾಗಿ ಹೇಳ್ತಾರೆ. 108 ದೇಶಗಳಿದೆ. ಈ 108 ದಿವ್ಯ ದೇಶಗಳು ಅಂತ ಹೇಳ್ತಾರೆ. ಇದು ಯಾಕೆ ದಿವ್ಯ ದೇಶಗಳು ಅಂತಂದ್ರೆ ಅಲ್ಲಿ ಭಗವಂತನ ದಿವ್ಯ ಸನ್ನಿಧಿ ಇದೆ. ಈ 108 ದೇಶಗಳಲ್ಲಿ ಮೊದಲನೇ ದೇಶಕ್ಕೆ ನಾವು ಶ್ರೀರಂಗಂ ಅಂತ ಹೇಳ್ತೇವಲ್ಲ, ಶ್ರೀರಂಗನಾಥ ಕ್ಷೇತ್ರ, ಆ ಶ್ರೀರಂಗಮನೇ ಮೊದಲನೇ ಒಂದು ದಿವ್ಯ ದೇಶ. ಈ ಮೊದಲನೇ ದಿವ್ಯ ದೇಶ ಆದ್ಮೇಲೆ 106 ಅಂದ್ರೆ ಈ ಫಸ್ಟ್ ಈ ಶ್ರೀರಂಗಮು, ಮತ್ತೆ 106 ಏನು ಇವು ದಿವ್ಯ ದೇಶಗಳು ಅಂತ ಹೇಳ್ತೀವೋ ಇವೆಲ್ಲವೂ ಕೂಡ ಭೂಮಿ ಮೇಲೆ ಇದೆ. 106 ದಿವ್ಯ ದೇಶಗಳು. ಅದರಲ್ಲಿ ಮೊದಲನೇದು ಈ ಶ್ರೀರಂಗ. 106, 108 ಒಟ್ಟಾರೆ ಇರುವಂತದ್ದು 108 ದಿವ್ಯ ದೇಶಗಳು. ಹಾಗಾದ್ರೆ 106 ಭೂಮಿ ಮೇಲೆ ಇದೆ ಅಂದ್ರೆ 7, 8 ಎಲ್ಲಿದೆ ಅನ್ನುವಂಥದ್ದು. 7, 8 7 ಈ 107ನೇ ದಿವ್ಯ ದೇಶ ಅನ್ನೋದು ಈ ವಿರಜಾ ನದಿಯ ತಟದಲ್ಲಿ ಬರುತ್ತೆ. ವಿರಜಾ ನದಿಯ ತಟದಲ್ಲಿ ತಿರುಪಾರ್ಕಡಲ್ ಅಂತ ಹೇಳಿದೆ. ತಿರುಪಾರ್ಕಡಲ್ ಅದು ಮತ್ತೆ ಅದಕ್ಕೆ ಪರಮ ಪದಂ ಅಂತೂ ಕೂಡ ಕರೀತಾರೆ. ಸೊ ಹೀಗೆ 107ನೇ ದೇಶ ಅದಾಗಿದೆ. 108ನೇ ದೇಶ ಅನ್ನೋದು ವೈಕುಂಠ ಲೋಕ. ಹೀಗೆ 108 ದೇಶಗಳಿದೆ. 106 ಭೂಮಿ ಮೇಲಿದೆ, 107 ತಿರುಪಾರ್ಕಡಲ್, 108ನೇದು ವೈಕುಂಠ ಲೋಕ ಅಂತ ಹೇಳ್ತಾರೆ. ಅಂದ್ರೆ ಅದೇ ಆಧ್ಯಾತ್ಮಿಕ ಲೋಕ ಅಂತ ಹೇಳ್ತಾರೆ. ಹೀಗೆ ಈ 108 ದೇಶಗಳಲ್ಲಿ 105ನೇ ದಿವ್ಯ ದೇಶಾನೇ ಈ ಆದಿಕೇಶವ ದೇವಸ್ಥಾನ. ಅದಕ್ಕಾಗಿ ಅಷ್ಟು ಮಹತ್ವವನ್ನ ಪಡೆದಿದೆ ಆ ಒಂದು ಬ್ರಹ್ಮ ಸಂಹಿತೆ. ಹಾಗಾದ್ರೆ ಈ ಒಂದು ದೇವಸ್ಥಾನದಲ್ಲಿರುವಂತಹ ಮೂರ್ತಿ ಏನು ಚೈತನ್ಯ ಮಹಾಪ್ರಭುಗಳು ಮಂತ್ರಮುಗ್ಧರಾದ್ರೋ, ಭಾವಪರವಶರಾದ್ರೋ ಆ ಒಂದು ದೇವಸ್ಥಾನದ ವಿಗ್ರಹವನ್ನ ನೋಡಿ. ಯಾಕೆಂದ್ರೆ ಅಲ್ಲಿರುವಂತಹ ಮೂಲ ಮೂರ್ತಿ ಆಗಿದೆ. ಆ ಮೂಲ ಮೂರ್ತಿಯ ಹೆಸರು ಆದಿಕೇಶವ ಪೆರುಮಾಳ್ ಅಂತ ಕರೀತಾರೆ. ಪೆರುಮಾಳ್ ಅಂದ್ರೆ ಭಗವಂತ ಅಂತ. ಆದಿಕೇಶವನ ದೇವಸ್ಥಾನದಲ್ಲಿರುವಂತದ್ದು ಮೂಲ ಮೂರ್ತಿ ಆದಿಕೇಶವ ಪೆರುಮಾಳ್. ಮತ್ತೆ ಇದಕ್ಕೆ ನಾವು ಇದರಲ್ಲಿ ಶ್ರೀರಂಗಮಲ್ಲಿ ಅನಂತ ಪದ್ಮನಾಭ ಅಂತ ಹೇಳ್ತೇವೆ. ಮತ್ತೆ ಅವನಿಗೆ ಆದಿಕೇಶವನಿಗೆ ಅನಂತ ಪದ್ಮನಾಭ ಅಂತಾನು ಹೇಳ್ತಾರೆ. ಇಲ್ಲಿ ನೀವು ಸೈಡ್ ಗೊತ್ತಾಗತ್ತೆ ನಿಮ್ಗೆ, ಕಾಣ್ತಾ ಇದೆ ನೋಡಿ, ಫೋಟೋ ಇದೆ. ಒಂದು ಬಲ್ಗಡೆ ಅವನು ಮಲ್ಕೊಂಡಿರುವಂತದ್ದು, ಶಯನಾಸನದಲ್ಲಿ ಇರುವಂತದ್ದು. ಎರಡನೇ ಏನು ಕೆಳಗಡೆ ಇದೆ ಬಂಗಾರದ ಒಂದು ವಿಗ್ರಹದಲ್ಲಿ, ಅದು ಈ ಎಡಗಡೆ ಶಯನಾಸನದಲ್ಲಿ ಇರುವಂತಹ ಒಂದು ಮೂರ್ತಿಯನ್ನ ನಾವು ಕಾಣ್ತೇವೆ. ಹೀಗೆ ಶಯನಾಸನದಲ್ಲಿರುವುದರಿಂದ ಇವುಗಳಿಗೆ ಇದಕ್ಕೆ ಏನ್ ಹೇಳ್ತಾರೆ, ಇವೆರಡಕ್ಕೂ ಕೂಡ ಶ್ರೀರಂಗಂ
ಅಥವಾ ಈ ಅನಂತ ಪದ್ಮನಾಭ ಅಥವಾ ಆದಿಕೇಶವ ಅಂತ ಹೇಳಿ ಇದಕ್ಕೆ ನಾವು ಕರೀತೇವೆ. ಇದನ್ನ ನಾವು ಶ್ರೀರಂಗ ಅಂದ್ರೆ ಇದನ್ನ ಕೇರಳದಲ್ಲಿ ನಾವು ಕಾಣ್ತೇವೆ. ಎರಡನೇ ಒಂದು ಇದನ್ನ ಚಿತ್ರವನ್ನ ಈ ಒಂದು ಆದಿಕೇಶವನ ದೇವಸ್ಥಾನಕ್ಕೆ ಹೋದಾಗ ಆ ಈ ಉಲ್ಲೇಖ ಇದೆ ಅಲ್ಲಿ. ಆದಿಕೇಶವನ ದೇವಸ್ಥಾನ ಪ್ರಾರಂಭ ಆಗಿರೋದು ಯಾವಾಗ ಅಂತ ಹೇಳಿ, ಈ ಆದಿಕೇಶವನ ದೇವಸ್ಥಾನದ ವಿಗ್ರಹವನ್ನ ಪ್ರಾಣ ಪ್ರತಿಷ್ಠೆ ಮಾಡಿರೋದು ಈ ಪರಶುರಾಮ ಅಂತೆ. ಸೊ ಊಹೆ ಮಾಡಿ ಅದು ಯಾವಾಗ ಈ ಆದಿಕೇಶವನ ದೇವಸ್ಥಾನ ಆ ಯಾವಾಗ ಇದರ ಒಂದು ರಚನೆ ಆಗಿರ್ಬೋದು ಅನ್ನೋದನ್ನ ನಾವು ಕಲ್ಪನೆ ಮಾಡ್ಕೊಳ್ಬಹುದು. ಪ್ರಾಣ ಪ್ರತಿಷ್ಠೆ ಮಾಡಿರುವುದು ಪರಶುರಾಮ. ಇದು ಯಾವಾಗ ಪರಶುರಾಮ ಇದ್ದದ್ದು ಯಾವಾಗ? ನಮ್ಗೆ ತ್ರೇತಾಯುಗದಲ್ಲಿ. ತ್ರೇತಾಯುಗದಲ್ಲಿ ಈ ಒಂದು ದೇವಸ್ಥಾನ ರಚಿಸಲ್ಪಟ್ಟಿದೆ ಅಂತೆ. ನೋಡಿ ಎಷ್ಟು ಹಳೆಯದು, ಬಹಳ ಪುರಾತನವಾದದ್ದು ಅಂತ ಹೇಳ್ತಾರೆ. ಹೀಗೆ ಈ ಒಂದು ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ಅಂತಂದ್ರೆ 22 ಅಡಿಯ ಭುಜಂಗ ಶಯನ ಅಂತ ಹೇಳ್ತಾರೆ. ಭುಜಂಗ ಶೇಷನಾಗಲಿ ಕುಂತಿರುವಂತದ್ದು ಭುಜಂಗ ಶಯನ ಮಲ್ಕೊಂಡಿರುವಂತದ್ದು. ಇದನ್ನ ನಾವು ಒಂದೇ ಬಾಗಿಲದಿಂದ ದರ್ಶನವನ್ನ ಮಾಡ್ಲಿಕ್ಕೆ ಆಗಲ್ಲ, 3 ಬಾಗಿಲುಗಳು ಬೇಕು. ಎಡ, ಬಲ ಮತ್ತೆ ಉತ್ತರ ದಿಕ್ಕಿನಲ್ಲಿರುವಂತಹ ಒಂದು ಪೂರ್ವ ದಿಕ್ಕಿನಲ್ಲಿರುವಂತಹ ಇದು. ಹೀಗೆ 3 ಬಾಗಿಲಿಂದ ನೋಡಿದಾಗ ನಮ್ಗೆ ದರ್ಶನ ಆಗುತ್ತೆ ವಿನಃ ಇದರ ಒಂದೇ ಕಡೆ ನೋಡಿದಾಗ ನಮ್ಗೆ ದರ್ಶನ ಆಗುವುದಿಲ್ಲ. ಈ ಆದಿಕೇಶವನ ದೇವಸ್ಥಾನ ಕೂಡ ಅಷ್ಟು ದೊಡ್ಡದಾಗಿದೆ ಅಂತ ಹೇಳ್ತಾರೆ. ಹೀಗೆ ಚೈತನ್ಯ ಮಹಾಪ್ರಭುಗಳು ಈಗಾಗಲೇ ಹೇಳಿರೋ ಹಾಗೆ ಇಂಥ ಒಂದು ದೇವಸ್ಥಾನ ಏನು ಪುರಾತನವಾದಂತಹ ದೇವಸ್ಥಾನ, ಮತ್ತೆ ಈಗಾಗಲೇ ಹೇಳಿರೋ ಹಾಗೆ 105ನೇ ದಿವ್ಯ ದೇವಸ್ಥಾನ, 105ನೇ ದಿವ್ಯ ದೇಶ ಇದು ಅಂತ. 105ನೇ ದಿವ್ಯ ದೇಶದಿಂದ ನಮ್ಮ ಚೈತನ್ಯ ಮಹಾಪ್ರಭುಗಳು ಈ ಒಂದು ಗ್ರಂಥವನ್ನ ಪಡೆದುಕೊಂಡಿರುವಂತದ್ದು. ಹಾಗಾದ್ರೆ ಇದು ನಮ್ಗೆ ಎಲ್ಲರಿಗೂ ಕೂಡ ಯಾವಾಗ ಬಂತು? ಚೈತನ್ಯ ಮಹಾಪ್ರಭುಗಳು ಕೂಡ ಯಾವುದೇ ಗ್ರಂಥವನ್ನ ಶಾಸ್ತ್ರವನ್ನ ಬರೆದಿಲ್ಲ, ನಮ್ಗೆ ಈಗಾಗ್ಲೇ ಗೊತ್ತು. ಮತ್ತೆ ಇದನ್ನ ಬರೆದವ್ರು ಯಾರು? ಮುಂಚೆ ಇತ್ತು ಇದರ ಪ್ರತಿಗಳು, ಬೇರೆ ಬೇರೆ ಭಾಷೆಗಳಲ್ಲಿ ನಾವು ಕಾಣ್ತೇವೆ. ಬೇರೆ ಬೇರೆ ಭಾಷೆಗಳಲ್ಲಿ ಅಂದ್ರೆ ಈ ಸರಸ್ವತಿ ಭಕ್ತಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರ ತಂದೆ ಶ್ರೀಲ ಭಕ್ತಿ ವಿನೋದ್ ಠಾಕೂರರು ಅವರೇ ಈ ಬ್ರಹ್ಮ ಸಂಹಿತೆಯನ್ನ ಗ್ರಂಥವನ್ನ ಬರೆದಿದ್ರು. ಯಾವ ಭಾಷೆಯಲ್ಲಿ ಅಂದ್ರೆ ಬೆಂಗಾಲಿ ಭಾಷೆಯಲ್ಲಿ. ಆ ಬೆಂಗಾಲಿ ಭಾಷೆಯಲ್ಲಿ ಬರೆದಂತಹ ಗ್ರಂಥದ ಹೆಸರೇನಾಗಿತ್ತು? ಪ್ರಕಾಶಿನಿ ಅಂತ ಆಗಿತ್ತು. ಆಮೇಲೆ ಇದನ್ನ ಸಂಸ್ಕೃತದಲ್ಲಿಯೂ ಕೂಡ ಈ ಒಂದು ಪ್ರತಿಯನ್ನ ನಾವು ಕಾಣ್ತೇವೆ. ಕೇವಲ ಬಂಗಾಲಿ ಮತ್ತೆ ಸಂಸ್ಕೃತದಲ್ಲಿ ಈ ಪ್ರತಿಗಳು ಇತ್ತು. ಯಾವುದು? ಯಾವಾಗ ಚೈತನ್ಯ ಮಹಾಪ್ರಭುಗಳು ಕೊಟ್ಟಾಗ. ಅದಾದ್ಮೇಲೆ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು, ಇಂಗ್ಲಿಷರ ಹಾವಳಿ ಯಾವಾಗ ಹೆಚ್ಚಿತ್ತು, ಎಲ್ಲರೂ ಇಂಗ್ಲಿಷಿನಲ್ಲಿ ಬರೆದಾಗ ಇದನ್ನ ಸಾಮಾನ್ಯವಾಗಿ ಓದ್ಬಹುದು, ತಿಳ್ಕೊಳ್ಬಹುದು ಅಂತ ಹೇಳಿ ಆ ಗ್ರಂಥವನ್ನ ತಮ್ಮ ತಂದೆಯಿಂದ ಪಡ್ಕೊಂಡು ಅದನ್ನ ಅನುವಾದ ಮಾಡಿರೋರು ಶ್ರೀಲ ಭಕ್ತಿ ಸಿದ್ಧಾಂತ ಠಾಕೂರರು. ಸೊ ಇದನ್ನ ಅನುವಾದ ಮಾಡಿ ಅವರು ಅದನ್ನ ಪ್ರಕಟಿಸ್ಲಿಕ್ಕೆ ಮುಂದಾದಂತಹ ದಿನ ಈ 1 ಆಗಸ್ಟ್ 1932 ನಲ್ಲಿ, 1932ನೇ ಇಸವಿಯಲ್ಲಿ ಈ ಒಂದು ಆಂಗ್ಲ ಭಾಷೆಯಲ್ಲಿ ಇದರ ಒಂದು ಈ ಬ್ರಹ್ಮ ಸಂಹಿತೆಯ ವ್ಯಾಖ್ಯಾನವನ್ನ ಮಹಾನ್ ಮೂಲವಾದಂತಹ ವ್ಯಾಖ್ಯಾನವನ್ನ ಕೊಡ್ತಾರೆ. ಯಾರು? ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು. ಹೀಗೆ ಇವರು ಈ ಗ್ರಂಥವನ್ನ ಈ ಶ್ರೀಮದ್ ಭಗವತಕ್ಕೆ ಹೋಲಿಸಿದ್ದಾರೆ. ಹೇಗೆ ಶ್ರೀಮದ್ ಭಾಗವತಂ ಲೀಲೆಗಳನ್ನ ಹೊಗಳುತ್ತೋ ಈ ಗ್ರಂಥವು ಕೂಡ ಹಾಗೆ ಭಗವಂತನ ದಿವ್ಯ ಮತ್ತು ಭೌತಿಕ ಜೀವಿಗಳಿಗೆ ಆಧಾರವಾಗಿರುವಂತಹ ಕೃಷ್ಣನ ಒಂದು ಲೀಲೆಗಳನ್ನ ಹೇಳುತ್ತೆ ಅಂತ ಹೇಳ್ತಾರೆ. ಮತ್ತೆ ಈ ಪರಮ ಸತ್ಯದ ವಿವಿಧ ಅಂಶಗಳನ್ನು ಕೂಡ ಇದು ತಿಳಿಸುತ್ತೆ ಅನ್ನೋದನ್ನ ನಮ್ಗೆ ಹೇಳ್ತಾರೆ. ಮತ್ತೆ ಆಮೇಲೆ ಈ ಬಿಬಿಟಿಯ ಮೂಲಕ ಏನ್ ಮಾಡ್ತಾರೆ? ಈ ಒಂದು ಗ್ರಂಥವನ್ನ ಪ್ರಕಟಿಸ್ತಾರೆ. ಯಾವ ಗ್ರಂಥವನ್ನ? ಇದನ್ನ ಸಂಹಿತೆಯನ್ನ ಇವರು ಪ್ರಕಟಣೆ ಮಾಡ್ತಾರೆ. ಹೀಗೆ ಸುಮಾರು 400 ವರ್ಷಗಳ ಹಿಂದೆ ಈ ಚೈತನ್ಯ ಮಹಾಪ್ರಭುಗಳಿಂದ ಹೊರಬಂದಂತಹ ಗ್ರಂಥ
ಮತ್ತೆ ಯಾವ ದೇವಸ್ಥಾನದಿಂದ? ಆದಿಕೇಶವ ದೇವಸ್ಥಾನ, ಅದು 105ನೇ ದಿವ್ಯ ದೇಶದಿಂದ. ಮತ್ತೆ ಪ್ರಾಣ ಪ್ರತಿಷ್ಠೆ ಮಾಡಿರುವಂತಹ ಈ ತ್ರೇತಾಯುಗದಲ್ಲಿ ಪರಶುರಾಮರಿಂದ ಆ ದೇವಸ್ಥಾನ ಪ್ರಾಣ ಪ್ರತಿಷ್ಠೆ ಮಾಡಲಾಗಿತ್ತು ಅಂತ. ಅದಕ್ಕೆ ಈ ಪುಸ್ತಕ ಪ್ರಕಟಗೊಂಡ ಮೇಲೆ ಇದಕ್ಕೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು, ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಹೇಳ್ತಾರೆ, ಇದಕ್ಕೆ ಒಂದು ಟೈಟಲ್ ಕೊಡ್ತಾರೆ ಬ್ರಹ್ಮ ಸಂಹಿತೆಗೆ. ಸಾರಿ, ಈ ಏನು ಆಂಗ್ಲ ಭಾಷೆಯಲ್ಲಿ ಪ್ರಕಟಣೆಯನ್ನ ಮಾಡ್ತಾರಲ್ಲ, ಪ್ರಕಟಣೆಗೊಂಡ ವಿತರಣೆ ಆದ್ಮೇಲೆ ಅವ್ರೇನು ಈ ಪ್ರಕಟಿಸಲಾದಂತಹ ಒಂದು ಮುದ್ರಣಕ್ಕೆ ಬೃಹದ್ ಮೃದಂಗ ಅಂತ ಹೇಳಿ ಅವರು ಅದಕ್ಕೆ ಕರೀತಾರೆ. ಹೀಗೆ 110ರಿಂದ 111. ಯಾಕೆ ಇದನ್ನ ಹೇಳಲಾಗುತ್ತಂದ್ರೆ 110ರಲ್ಲಿ ಅವ್ರ ದೀಕ್ಷೆ ಆಯ್ತು. 110ರಲ್ಲಿ ಅವ್ರು ಏನ್ ಮಾಡಿದ್ರು, ದಕ್ಷಿಣ ಭಾರತದ ಯಾತ್ರೆಗೆ ಹೋದ್ರು. ಸೊ ಆ ಯಾತ್ರೆ ಮಾಡೋ ಸಮಯದಲ್ಲಿ ಇದು ಸಿಕ್ತು. ಹಾಗಾಗಿ 110ರಿಂದ 110ರಿಂದ 1511ನೇ ಇಸ್ವಿಯಲ್ಲಿ ಇದರ ಒಂದು ಲಭ್ಯ, ನಮ್ಗೆ ಇದು ಗ್ರಂಥದ ಲಭ್ಯ ಆಯ್ತು ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಸುಮಾರವಾಗಿ ಅಂದ್ರೆ 421 ವರ್ಷಗಳ ಹಿಂದೆ ಇದು ಪ್ರಕಾಶನಗೊಂಡು ಅಂತ. ಯಾರಿಂದ? ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರಿಂದ 1932ನೇ ಇಸ್ವಿಯಲ್ಲಿ ಇದು ಪ್ರಕಟಗೊಂಡಿತು. 422 ವರ್ಷಗಳ ಹಿಂದೆ. ಸ್ವಲ್ಪ ಮನನವನ್ನ ಮಾಡೋಣ. ಇವತ್ತಿನ ತರಗತಿಯಲ್ಲಿ ನಾವು ಈ ಒಂದು ಗ್ರಂಥ ಯಾರಿಂದ ಬಂತು, ಹೇಗೆ ಇಸ್ಕಾನ್ ಒಂದು ಸಂಸ್ಥೆಯ ಸಂಸ್ಥಾಪಕ ಶ್ರೀಲ ಪ್ರಭುಪಾದ್ ಅವರಿದ್ದಾರೋ ಹಾಗೆ ಈ ಬ್ರಹ್ಮ ಸಂಹಿತೆಯ ಒಂದು ಪ್ರಾರ್ಥನೆಯ ಗೆ ಮುನ್ನುಡಿಯನ್ನ ಕೊಟ್ಟವರು ಯಾರು? ಇವರೇ, ಬ್ರಹ್ಮನಿಂದ ಇದು ಪ್ರಕಟಣೆಗೊಂಡು ಮತ್ತೆ ಎಲ್ಲ ಕಡೆಗೆ ನಾಶವಾಗಿತ್ತು. ಅದು ಕೇವಲ ಒಂದೇ ಒಂದು ದೇವಸ್ಥಾನದಲ್ಲಿ ಸಿಕ್ತು, ಅದು ಆದಿಕೇಶವ ದೇವಸ್ಥಾನ. ಆದಿಕೇಶವನ ದೇವಸ್ಥಾನ ಕೂಡ ಈ ಶ್ರೀರಂಗಮಕ್ಕೆ ಸಮ ಅಂತ ಹೇಳ್ತಾರೆ. ಬಹಳ ಪುರಾತನವಾದಂತಹ ದೇವಸ್ಥಾನ. ಮೊದಲನೇ ದಿವ್ಯ ದೇಶ ಶ್ರೀರಂಗಮ ಆದ್ರೆ ಅದರ ಒಂದು ಇನ್ನೊಂದು ರೂಪನೇ ಈ ಆದಿಕೇಶವ. ಹಾಗಾಗಿ ಇದನ್ನ 105ನೇ ದೇಶ ಅಂತ ಕರೀತಾರೆ. ಅಲ್ಲಿ ಇದು ನಮಗೆ ಲಭ್ಯವಾಯಿತು. ಈ ಗ್ರಂಥದಲ್ಲಿ 100 ಅಧ್ಯಾಯಗಳಿತ್ತು ಅಂತ ಹೇಳ್ತಾರೆ ಚೈತನ್ಯ ಮಹಾಪ್ರಭುಗಳು. ಅದರಲ್ಲಿ ಕೇವಲ ಒಂದೇ ಒಂದು ಅಧ್ಯಾಯ ಸಿಕ್ತು, ಅದು 5ನೇ ಅಧ್ಯಾಯ. ಆ 5ನೇ ಅಧ್ಯಾಯದಲ್ಲೂ ಕೂಡ ಕೇವಲ 60ರಿಂದ 65 ಶ್ಲೋಕಗಳನ್ನ ಮಾತ್ರ ನಾವು ಕಾಣ್ತೇವೆ. ಆದ್ರೆ ಈಗ ನಮ್ಗೆ ನಮ್ಮ ಮುಂದೆ ಇರೋದು 29 ಶ್ಲೋಕಗಳು ನೋಡ್ತೇವೆ. 29, 30 ಅಂತ ಹೇಳ್ತಾರೆ. 30, 29, 30 ಎರಡು ಕೂಡಿ ಒಂದೇ ಆಗಿ ನಾವು ನೋಡ್ತೇವೆ ಈ ಗ್ರಂಥವನ್ನು. ಮತ್ತೆ ಇದನ್ನ ಇಂಗ್ಲಿಷ್ ಭಾಷೆಯಲ್ಲಿ ಅನುವಾದಿಸಿರೋರು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು 1932ನೇ ಇಸ್ವಿಯಲ್ಲಿ, 422 ವರ್ಷಗಳ ಹಿಂದೆ. ಹಾಗಾಗಿ ಶ್ರೀಲ ಪ್ರಭುಪಾದರು ಇದರ ಒಂದು ಅನುವಾದ ಕೊಟ್ಟಿಲ್ಲ. ಯಾಕಂದ್ರೆ ಶ್ರೀಲ ಪ್ರಭುಪಾದರು ಗುರುಗಳಾಗಿರೋದ್ರಿಂದ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಅದಕ್ಕೆ ಅವರು ಕೈ ಹಾಕ್ಲಿಕ್ಕೆ ಹೋಗಿಲ್ಲ. ಗುರುಗಳಿಗೆ ಅಪಮಾನ ಮಾಡಿದ ಹಾಗೆ ಆಗತ್ತೆ ಅಂತ ಅವರು ಇದಕ್ಕೆ ವ್ಯಾಖ್ಯಾನವನ್ನ ಕೊಟ್ಟಿಲ್ಲ. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರದೇ ವ್ಯಾಖ್ಯಾನ ನಾವು ಕಾಣಬಹುದು ಬ್ರಹ್ಮ ಸಂಹಿತೆಯ. ಹರೇ ಕೃಷ್ಣ. ಇಷ್ಟು ನಾನು ತಿಳ್ಕೊಂಡಿರುವಂತದ್ದು. ಆಕ್ಚುಲಿ ಇದರಿಂದ ನಿಮ್ಗೆ ಏನಾದ್ರು ಹೆಚ್ಚುವರಿ ಇದಕ್ಕೂ ಹೆಚ್ಚು ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಮಾಹಿತಿ ಇದ್ರೆ ದಯವಿಟ್ಟು ನೀವು ತಿಳಿಸಬಹುದು. ಯಾರ್ಯಾರು ತಿಳಿಸ್ಲಿಕ್ಕೆ ಇಚ್ಛೆ ಇದೆಯೋ ಅವರು ಹ್ಯಾಂಡ್ ರೈಸ್ ಮಾಡಿ. ಇವತ್ತಿನ ತರಗತಿಗೆ ಬಂದಂತಹ ಎಲ್ರಿಗೂ ಕೂಡ ಧನ್ಯವಾದಗಳು. ಹರೇ ಕೃಷ್ಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕೀ ಜೈ. ಶ್ರೀಲ ಪ್ರಭುಪಾದ ಕೀ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ಕ್ಷಮಿಸಿ ನೀವು ಲೀವ್ ಆಗಿರೋದು ನನ್ಗೆ ಗೊತ್ತಾಗ್ಲಿಲ್ಲ. ಹರೇ ಕೃಷ್ಣ ಮಾತಾಜಿ, ಗೊತ್ತಿಲ್ಲ, ಹಂಗೆ 2-3 ಸರಿ ಮಿಡ್ಲಲ್ಲಿ ಎಲ್ಲ ಹೋಗ್ತಾ ಇತ್ತು. ಹೌದಾ? ಇಂಟರ್ನೆಟ್ ನಂತ. ಹೌದು. ಮತ್ತೆ ಹೌದಾ? ನಂದು ಕೇಳಿಸ್ತಾ ಇತ್ತಲ್ಲ ಎಲ್ರಿಗೂ? ನಿಮ್ದು ಕೇಳಿಸ್ತಾ ಇತ್ತ, ನಂದು ಹೋಗಿದೆ. ಕಮಲಾ ಮತ್ ಮಾತಾಜಿ. ಮಾತಾಜಿ